ಹಾಗೆ ಇತ್ತು. ಹರೇ ಕೃಷ್ಣ ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಾರಂಭ ಮಾಡೋಣ. ಲೈವ್ ಆಗಿದೆ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಪಾಶ್ಚಾತ್ಯ ದೇಶ ತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಂ ಮುದೀರಯೇತ್. ತतो ಜಯಮುದೀರಯೇತ್. ಭಗವದ್ಗೀತೆ ಒಂದು ಮಹಾತ್ಮೆ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಇಸ್ಕಾನ್ ಶ್ರೀ ಶ್ರೀ ರಾಧಾ ಮಾತಾಡ್ತೀನಿ. ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರತಾಯ್ ಕಿ ಜೈ, ಜೈ ಶಿಲ ಪ್ರಭುಪಾದ್ ಕಿ ಜೈ, ಜೈ ಶಿಲ ಗುರುದೇವ್ ಕಿ ಜೈ, ಜೈ ಎಲ್ಲ ಗುರು ಪರಂಪರೆಗೂ ಜೈ, ಜೈ ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಜೈ ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಜೈ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಜೈ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ, ಜೈ ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಜೈ ಗುರುದೇವ್ ಕಿ ಜೈ. ಜೈ. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ತರಗತಿಯಲ್ಲಿ ನಾವು 9ನೇ ಅಧ್ಯಾಯವನ್ನ ಪ್ರಾರಂಭಿಸಿ 15ನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡ್ವಿ. ಇವತ್ತು ಶ್ರೀಮದ್ ಭಗವದ್ಗೀತೆ 9ನೇ ಅಧ್ಯಾಯದ 16ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ನೋಡೋಣ ಎಷ್ಟು ಶ್ಲೋಕಗಳಾಗುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾಡಿದ್ದೇನೆ. ಹ್ಯಾಂಡ್ ರೈಸ್ ಮಾಡ್ಬೇಕಾ ಮಾತಾಜಿ? ಹರೇ ಕೃಷ್ಣ. ಇಲ್ಲ ಇಲ್ಲ, ನೀವಲ್ಲ, ನಿಮ್ಗೆ ಹೇಳಿಲ್ಲ. ಹಾ, ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9ರ 16ನೇ ಶ್ಲೋಕ. ಅಹಂ ಕರ್ತೃರಹಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಇದ್ರೊಂದು ಉಚ್ಚಾರಣೆ ನೋಡೋಣ. ಅಹಂ ಕ್ರತುರಹಂ. ಕ್ರತುರಹಂ ಅಂದ್ರೆ ಬಿಡಿಸಿದಾಗ ಕ್ರತುರ್ ಕ್ರತು ಕ್ರತುಹು ಅಹಂ ಅಂತ ಬರುತ್ತೆ. ರ ಇದ್ದದ್ದು ವಿಸರ್ಗಾಗಿ ಪರಿವರ್ತನೆ ಆಗುತ್ತೆ. ಅಲ್ಲಿ ಕ್ರತುಹು ಅಹಂ ಅಂತ ಬರುತ್ತೆ. ಕ್ರತುರಹಂ ಕೂಡಿ ಹೇಳ್ಬೋದು. ಯಜ್ಞಃ ಸ್ವದಾಹಂ ಅಹಂ ಔಷಧಂ ಅಂತ ಹೇಳ್ತಾರೆ. ಇದನ್ನ ಬಿಡಿಸಿದಾಗ 4 ಪದಗಳಾಗತ್ತೆ. ಸ್ವಧಾ ಅಹಂ ಅಹಂ ಔಷಧಂ ಅಂತ. ಸ್ವದಾ ಅಹಂ ಅಹಂ ಔಷಧಂ, ಅಥವಾ ಕೂಡಿ ಹೇಳ್ಬೋದು ಸ್ವದಾಹಂ ಅಹಂ ಔಷಧಂ ಅಂತ ಹೇಳಿ. ಸ್ವದಾಹಂ ಹಂ ಔಷಧಂ ಅಂತ ಹೇಳ್ಬೇಡಿ. ಯಾಕಂದ್ರೆ ಹಾಗೆ ಕೂಡಿಸಿ ಹೇಳಿದಾಗ ಮತ್ತೆ ಅಲ್ಲಿ ನಿಮ್ಗೆ ಗೊಂದಲ ಆಗತ್ತೆ, ಹೇಳಲಿಕ್ಕೆ ನೆನ್ಪುಳಿಯೋದಿಲ್ಲ. ಹಾಗಾಗಿ ಸ್ವದಾಹಂ ಅಹಂ ಔಷಧಂ ಹೀಗೆ ಹೇಳಿ. ಇಲ್ಲ ಅಂದ್ರೆ 4 ಪದಗಳಾಗಿ ಹೇಳ್ಬೋದು. ಸ್ವಧಾ ಅಹಂ ಅಹಂ ಔಷಧಂ 4 ಪದ. ಯಾಕಂದ್ರೆ ಇಲ್ಲಿ ಸ್ವದಾ ಆದ್ಮೇಲೆ ಅವಗ್ರಹ ಇದೆ, ಅಲ್ಲಿ ಅ ಬರುತ್ತೆ. ಮತ್ತೆ ಅಹಂ ಔಷಧಂ, ಅಲ್ಲಿ ಮೌ ಇದೆಯಲ್ಲ, ಅದು ಔ ಆಗುತ್ತೆ. ಮೌಷಧಂ ಔಷಧಂ. ಇನ್ನೊಮ್ಮೆ ಹೇಳ್ತೇನೆ, 2ನೇ ಲೈನ್ ಅಲ್ಲಿ 2 ಭಾಗ ಮಾಡಿ, ಇಲ್ಲಾಂದ್ರೆ 3 ಭಾಗ ಮಾಡಿ. 2 ಭಾಗ ಹೇಗೆ ಅಂದ್ರೆ ಸ್ವದಾಹಂ ಅಹಂ ಔಷಧಂ 2 ಭಾಗ, ಅಹಂ ಔಷಧಂ ಔಷಧಂ ಅಂತ ಹೇಳಿ. 3 ಭಾಗ ಮಾಡೋದಾದ್ರೆ ಸ್ವದಾಹಂ ಅಹಂ ಔಷಧಂ. ಸ್ವದಾಹಂ ಬೇರೆ, ಅಹಂ ಬೇರೆ, ಔಷಧಂ ಬೇರೆ. ಸೊ 3 ಪದ ಆಗುತ್ತೆ. ಆಮೇಲೆ 4ನೇ ಲೈನ್ ಅಲ್ಲಿ ಮಂತ್ರೋಹಂ ಅಹಂ ಏವಾಜ್ಯಂ ಅಂತ ಬರುತ್ತೆ. ಸೊ ಇದನ್ನ ಬಿಡಿಸಿದಾಗ ಮಂತ್ರ ಅಹಂ ಅಹಂ ಏವಾಜಂ ಅಂದ್ರೆ 2 ಅಹಂ ಬರುತ್ತೆ ಅಲ್ಲಿ. ಸೊ ಹಾಗಾಗಿ ಮಂತ್ರೋಹಂ ಅಹಂ ಏವಾಜಂ. ಮತ್ತೆ ಕೂಡಿ ಹೇಳಲಿಕ್ಕೆ ಬರೋದೇ ಇಲ್ಲ ನಿಮ್ಗೆ ಇಲ್ಲಿ ಅಲ್ಲ, ಪ್ರಯತ್ನಿಸ್ಬೇಡಿ. 2ನೇ ಲೈನು 3ನೇ ಲೈನು ಕೂಡಿ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ನೀವು ಅದನ್ನ ಪ್ರಯತ್ನ ಮಾಡಿದ್ರು ವ್ಯರ್ಥ ಪ್ರಯತ್ನ ಆಗುತ್ತೆ. ಹಾಗಾಗಿ ನೀವು ಬಿಡಿಸೇನೆ ಹೇಳ್ಬೇಕು. ಇದನ್ನ ಪೂರ್ಣ ರೀತಿಯಾಗಿ ಬಿಡಿಸೋದು ಹೇಗೆ? ಮಂತ್ರ ಅಹಂ ಅಹಂ ಏವ ಆಜ್ಯಂ ಅಂತ ಬರುತ್ತೆ. 5 ಪದ ಬರುತ್ತೆ ಇಲ್ಲಿ 4ನೇ ಲೈನ್ ಅಲ್ಲಿ. ನೀವು ಇದನ್ನ 3 ಶಬ್ದ ಮಾಡ್ಬೋದು. ಮಂತ್ರೋಹಂ ಅಹಂ ಏವಾಜ್ಯಂ ಅಂತ ಹೇಳಿ. ಮಂತ್ರೋಹಂ ಬೇರೆ, ಅಹಂ ಬೇರೆ, ಮೇವಾಜ್ಯಂ. ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ. ಮಂತ್ರೋಹಂ ಇದೊಂದು ಲೈನ್ ಬರುತ್ತೆ. ಆಮೇಲೆ ಇಲ್ಲಿ ಯಾವಾಗ್ಲೂ ಮ ಆದ್ಮೇಲೆ ಬರುತ್ತೆ, ಅದು ವ್ಯಂಜನ ಆಗುತ್ತೆ. ಹಾಗಾಗಿ ಅಹಂ, ಇಲ್ಲಿ ಅಹಂ ಬರುತ್ತೆ. ಮತ್ತೆ ಇದು ಮಕ್ಕೆ ಏನು ಎ ಕೂಡಿದೆಯಲ್ಲ, ದೊಡ್ಡ ಎ, ಆ ಎ ಅನ್ನೋದು ಮುಂದಿನ ಪದಕ್ಕೆ ಹೋಗುತ್ತೆ. ಏವಾಜ್ಯಂ, ಅಹಂ ಏವಾಜ್ಯಂ ಅಂತ 3 ಪದಗಳಾಗುತ್ತೆ. ಸೊ ಮಂತ್ರೋಹಂ ಅಹಮೇವಾಜ್ಯಂ 2 ಪದಾನು ಮಾಡ್ಬೋದು ನೀವು. ಮಂತ್ರೋಹಂ ಅಹಮೇವಾಜ್ಯಂ 2 ಪದ ಆಯ್ತು. ಅಹಮೇವಾಜ್ಯಂ 2 ಪದ. 3 ಪದ ಹೇಗೆ ಮಾಡೋದು? ಮಂತ್ರೋಹಂ ಅಹಂ ಏವಾಜ್ಯಂ 3 ಪದ ಆಯ್ತು. 2 ಪದ ಹೇಗೆ? ಮಂತ್ರೋಹಂ ಅಹಮೇವಾಜ್ಯಂ, ಇಲ್ಲಿ ಹಚ್ಬೇಕಷ್ಟೇ. ಅಹಮೇವಾಜ್ಯಂ
ಆಯ್ತು. ಆಮೇಲೆ ಅಹಂ ಅಗ್ನಿರಹಂ. ಅಹಂ ಅಗ್ನಿರಹಂ ಅಂತೂ ಕೂಡಿನೂ ಹೇಳ್ಬೋದು ಇದನ್ನ. ಇಲ್ಲಾಂದ್ರೆ ಬಿಡಿಸೋದಾದ್ರೆ ಅಹಂ ಬೇರೆ ಆಗತ್ತೆ ಇಲ್ಲಿ, ಆಮೇಲೆ ಆದ್ಮೇಲೆ ಬರುತ್ತೆ ಇಲ್ಲಿ ಅಗ್ನಿರಹಂ. ಇಲ್ಲಿನೂ ಕೂಡ ಹಾಗೆ ಬಿಡಿಸಿದ್ರೆ ಏನಾಗುತ್ತೆ, ಆ ಅಹಂ ಅಗ್ನಿಹಿ ಅಹಂ ಅಂತ ಬರುತ್ತೆ. ಇಲ್ಲಿ ಅಹಂ ಅಹಂ ಬಾಳ್ಗಳ ಇದೆ. ಅಹಂ ಅಗ್ನಿರ್ ಅಹಂ 3 ಪದ ಇದೆ ಇಲ್ಲಿ ಈ ಒಂದು ಶಬ್ದದಲ್ಲಿ. ನಾವೇನ್ ಮಾಡ್ತಾ ಇದ್ದೇವೆ, ಇದನ್ನ 2 ಮಾಡ್ತಾ ಇದ್ದೇವೆ. ಅಹಂ ಅಗ್ನಿರಹಂ, ಅಹಂ ಬೇರೆ ಅಗ್ನಿರಹಂ ಬೇರೆ. ಹುತಮ್ಮಕ್ಕೆ ವ್ಯಂಜನ. ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. 2ನೇ ಲೈನ್ ಅಲ್ಲಿ ನೀವು 2 ಪದವನ್ನ ಮಾಡಿ ಸ್ವಧಾಹಂ ಅಹಂ ಔಷಧಂ 2 ಪದ ಬಿಟ್ರೆ 3 ಪದ ನೀವು ಮಾಡ್ಬೋದು. 3 ಪದ ಹೇಗೆ, ಸ್ವದಾಹಂ ಅಹಂ ಔಷಧಂ. 3ನೇ ಲೈನ್ ಅಲ್ಲಿಗೆ ಮಂತ್ರೋಹಂ ಅಹಮೇವಾಜಂ 2 ಪದ ಆಯ್ತು. 3 ಪದ ಹೇಗ್ ಮಾಡೋದು, ಮಂತ್ರೋಹಂ ಬೇರೆ, ಅಹಂ ಏವಾಜಂ ಮಾಡ್ಬೋದು. ಆಮೇಲೆ ಇಲ್ಲಿ ಅಹಂ ಅಗ್ನಿರಹಂ, ಇದು ಕೂಡಿನೂ ಹೇಳ್ಬೋದು ಬಿಡಿಸಿನೂ ಹೇಳ್ಬೋದು. ಕೂಡಿ ಹೇಳಿಕ್ ಬರುತ್ತೆ ಅಹಂ ಅಗ್ನಿರಹಂ, ಬಿಡಿಸಿ ಹೇಗೆ ಹೇಳೋದು, ಅಹಂ ಅಗ್ನಿರಹಂ 2 ಪದ ಮಾಡಿ ಅಗ್ನಿರಹಂ. ಹುತಂ ಅದಕ್ಕೆ ವ್ಯಂಜನ ಇದೆ. ಸೊ ಅರ್ಥ ಆಯ್ತು ಅನ್ಕೊಳ್ತಾನೆ ಇದು ನಿಮ್ಗೆ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಅಹಂ ಬಾಳಂದ್ರೆ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು, ಭಗವಂತ ಎಲ್ಲ ನಾನು ನಾನು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಹಂ ಕ್ರತುರಹಂ ಯಜ್ಞ. ಅಹಂ ಕ್ರತುರಹಂ ಯಜ್ಞ ಅಂತಾನೆ, ಅಹಂ ಅಂದ್ರೆ ನಾನು, ಕ್ರತು ಅಂದ್ರೆ ಒಂದು ವೇದಿಕ ಯಜ್ಞದ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಯಜ್ಞ ಅಂತ ಇದೆಯಲ್ಲ, ಸೊ ಕ್ರತು ಅಂತಂದ್ರೆ ವೇದಿಕ ಯಜ್ಞದ ಕುರಿತಾಗಿ ಕ್ರತು ಅಂತ ಹೇಳ್ತಾ ಇರುವಂತದ್ದು. ಆಮೇಲೆ ಅಹಂ ಯಜ್ಞ, ನಾನೇ ಕ್ರತು, ನಾನೇ ಎಲ್ಲ ಯಜ್ಞಗಳು ನಾನೇ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನಾನೇ ವೈದಿಕ ವಿಧಿ ವಿಧಾನ ಅಥವಾ ನಾನೇ ವೇದಿಕ ಯಜ್ಞ, ಮತ್ತೆ ನಾನೇ ಏನು ವೇದಗಳ ಜ್ಞಾನ, ಮತ್ತೆ ನಾನೇ ಯಜ್ಞ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಸ್ವದಾಹಂ ಅಹಂ ಔಷಧಂ, ನಾನು 2 ಪದ ಮಾಡಿದೆ. ಸ್ವದಾಹಂ ಅಹಂ ಔಷಧಂ. ಸ್ವದಾಹಂ, ಸ್ವಧಾ ಅಂತಂದ್ರೆ ಆಹುತಿ ಕೊಡೋದಕ್ಕೆ ಸ್ವದಾಹ ಅಂತ ಹೇಳ್ತಾರೆ. ಅಥವಾ ಇದು ಪಿತೃಗಳಿಗೆ ತರ್ಪಣವನ್ನ ಕೊಡ್ತೀವಲ್ಲ, ತರ್ಪಣ ಅರ್ಪಿಸ್ತೀವಲ್ಲ, ಅದಕ್ಕೆ ಆಹುತಿ ಅಂತ ಹೇಳ್ತಾರೆ. ಪಿತೃಗಳಿಗಾಗಿ ಅರ್ಪಿಸುವಂತ ತರ್ಪಣ, ಅದು ಸ್ವಧಾ ನಾನೇ. ಅಹಂ ಔಷಧಂ, ಅಹಂ ಅಂದ್ರೆ ನಾನು, ಔಷಧಂ ಔಷಧಂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಔಷಧ ಅಂದ್ರೆ ಏನು, ನಾವ್ ಅನ್ಕೊಂಡಿದ್ದೇವೆ ಗುಳಿಗೆ ಅಂತ ಹೇಳಿ. ಬಟ್ ಔಷಧ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಗುಣಪಡಿಸೋದಕ್ಕೆ ಔಷಧ ಅಂತ ಹೇಳ್ತೇವೆ ನಾವು. ಔಷಧ ತಗೊಂಡಿ ಅಂದ್ರೆ ಗುಣಪಡಿಸೋದನ್ನ ತಗೊಂಡ್ಯಾ, ಗುಣಪಡಿಸುವ ಮೂಲಿಕೆ ತಗೊಂಡ್ಯಾ ಅಂತ ಅರ್ಥ ಅದು. ಔಷಧಂ. ಸೊ ಹೀಗೆ ನಾನೇ ಪಿತೃಗಳಿಗೆ ಅರ್ಪಿಸುವಂತ ಆಹುತಿ ಸ್ವದಾಹಂ, ಆಮೇಲೆ ಅಹಂ ಔಷಧಂ. ಅಹಂ ಔಷಧಂ ಅಂದ್ರೆ ನಾನೇ ಗುಣಪಡಿಸುವಂತ ಗಿಡಮೂಲಿಕೆ ಅಂತ ಹೇಳ್ತಾ ಇರುವಂತದ್ದು. 3ನೇ ಲೈನ್ ಅಲ್ಲಿ ಮಂತ್ರೋಹಂ ಅಹಂ ಏವಾಜಂ. ಮಂತ್ರ ಅಹಂ ಅಂತ ಇದೆ. ಮಂತ್ರ ಅಹಂ ಅಂತಂದ್ರೆ ನಾನೇ ದಿವ್ಯ ಮಂತ್ರ ಅಥವಾ ಮಂತ್ರದ ರೂಪ ನಾನೇ. ಅಹಂ ಏವಾಜಂ ಇಲ್ಲಿಂದ ಬರುತ್ತೆ ನೋಡಿ, ಅಹಂ ಏವಾಜಂ. ಅಂದ್ರೆ ಅಹಂ ಏವ ಆಜ್ಯಂ ಅಂತ ಹೇಳಿ ಕರೀತಾರೆ. ಇಲ್ಲಿ ಆಜ್ಯ ಅಂತಂದ್ರೆ ಈ ತುಪ್ಪಕ್ಕೆ ಘೃತ ಕೂಡ ಅಂತ ಹೇಳ್ತಾರೆ ಅದಕ್ಕೆ. ಘೃತ, ಅಜ್ಜಂ ಅಂದ್ರೆ ಘೃತ, ಘೃತ ಅಂದ್ರೆ ತುಪ್ಪ. ಅದ್ರಲ್ಲಿ ಯಜ್ಞದಲ್ಲಿ ಹಾಕುವಂತ ತುಪ್ಪ ಕೂಡ ನಾನೇ ಅಂತ ಹೇಳಿ. ಅಹಂ ಅಗ್ನಿಹಿ. ಸೊ ಆ ತುಪ್ಪನ ಎಲ್ಲಿ ಆಹುತಿ ಕೊಡ್ತೀರೋ ಆ ಅಗ್ನಿ ನಾನೇ. ಯಜ್ಞಕ್ಕೆ ಮಾಡುವಾಗ ಅಗ್ನಿ ಹೊತ್ತಿಸಿ ತುಪ್ಪ ಹಾಕ್ತಾರೆ. ಅಗ್ನಿಯೊಳಗೆ ಹಾಕೋ ತುಪ್ಪನೂ ನಾನೇ, ಆ ಅಗ್ನಿಯು ಕೂಡ ನಾನೇ. ಅಹಂ ಹುತಂ ಅಂತ ಹೇಳ್ತಾರೆ. ಅಂದ್ರೆ ಏನ್ ಅರ್ಪಣೆ ಮಾಡ್ತಾ ಇದ್ದೀರಲ್ಲ ಅದು ಕೂಡ ನಾನೇ. ಅದಕ್ಕೆ ಹವೀಜು ಅಂತ ಹೇಳ್ತಾರೆ ನೋಡಿ, ಹವ್ಯ. ಆ ಹವ್ಯ ಕೂಡ ನಾನೇ. ಏನು ನೀವೆಲ್ಲ ಅರ್ಪಿಸ್ತಾ ಇದ್ದೀರೋ ಅದು ನಾನೇ. ಅದಕ್ಕೆ ಹುತ ಅಂತ ಹೇಳಿ ಕರೀತಾರೆ. ಅರ್ಪಣೆ ಮಾಡೋದೆಲ್ಲೂ ಕೂಡ ನಾನೇ. ಸೊ ಇದ್ರ ಒಂದು ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಅಹಂ ಕರ್ತೃಹಂ ಯಜ್ಞ, ನಾನೇ ವೈದಿಕ ಯಜ್ಞ, ನಾನೇ ಎಲ್ಲರ ಯಜ್ಞ. ಸ್ವದಾಹಂ ಅಹಂ ಔಷಧಂ, ಪಿತೃಗಳಿಗಾಗಿ ಸಲ್ಲಿಸಲ್ಪಡುವಂತಹ ಆಹುತಿ ನಾನೇ, ಮತ್ತೆ ಎಲ್ಲ ಗಿಡಮೂಲಿಕೆಗಳಿಂದ ಗುಣಪಡಿಸುವಂತಹ ಮೂಲಿಕೆಯು ನಾನೇ. ಮಂತ್ರೋಹಂ ಅಹಂ ಏವಾಜ್ಯಂ, ನಾನೇ ಮಂತ್ರದ ರೂಪ, ನಾನೇ ಈ ಒಂದು ಯಜ್ಞದಲ್ಲಿ ಹಾಕುವಂತ ತುಪ್ಪ, ನಾನೇ ಆ ಯಜ್ಞಕ್ಕೆ ಹೊತ್ತಿಸುವಂತ ಅಗ್ನಿ, ಮತ್ತೆ
ನಾನೇ ಯಜ್ಞದಲ್ಲಿ ಅರ್ಪಿಸುವಂತ ಹವೀಜು ಅಥವಾ ಹವ್ಯ ಅಂತ ಹೇಳ್ತಾರೆ. ಅದೇ ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಹೇಳ್ತಾ ಇರುವಂತದ್ದು. ಸೊ ಇದನ್ನ ಒಂದು ತಿಳ್ಕೊಳ್ಳೋದಾದ್ರೆ ಕೃಷ್ಣ ಹೇಳ್ತಾರೆ ಯಜ್ಞದ ಪ್ರತಿಯೊಂದು ಅಂಶ ನಾನೇ ಅಂತ ಹೇಳ್ತಾ ಇರುವಂತದ್ದು. ಎಲ್ಲ ಯಜ್ಞದಲ್ಲಿ ಏನ್ ಬೇಕೋ ಪ್ರಾರಂಭ ಮಾಡೋದ್ರಿಂದ ಹಿಡಿದು ಅಂತ್ಯ ಆಗೋವರೆಗೂ ಕೂಡ ಎಲ್ಲಿ ಏನಿದೆಯೋ ಅದೆಲ್ಲ ಕೂಡ ನಾನೇ. ಕೊನೆಗೆ ನೀವ್ ಏನ್ ಅರ್ಪಣೆ ಮಾಡ್ತಿರೋ ಅದು ನಾನೇ. ಅರ್ಪಿಸಲ್ಪಡುವಂತ ಪದಾರ್ಥ ನಾನೇ. ಮಂತ್ರ ಅಗ್ನಿ ಇವೆಲ್ಲವೂ ಕೂಡ ನನ್ನಿಂದಲೇ ನಡೆಯುತ್ತೆ. ಹಾಗಾಗಿ ನಾವು ತಿಳ್ಕೊಳ್ಳೋದೇನಂದ್ರೆ ಭಗವಂತ ಹೇಗೆ ಸರ್ವವ್ಯಾಪಕನಾಗಿದ್ದಾನೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಹಾ ಮಾತಾಜಿ, ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಮಲಿಜಮ್ಮ ಮಾತಾಜಿ, ದೀಕ್ಷಾ, ಗೋವಿಕಾ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ. ಒಬ್ಬರಾದ್ಮೇಲೆ ಒಬ್ರು ಹೇಳಿ ನಾನು ಅನ್ಮುಟ್ ಮಾಡ್ಕೊತಾ ಹೋಗ್ತೀನಿ, ಹಾಗೆ ಹೇಳ್ಕೊತಾ ಹೋಗ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 16 ಓದ್ಲಾ ಮಾತಾಜಿ? ಹಾ ಓದಿ ಮಾತಾಜಿ. ಶ್ಲೋಕ 16 ಅಹಂ ಕ್ರತು. ಯಾರು ಮಾತಾಡ್ತಾ ಇದ್ದಾರಲ್ಲ? ಯಾರು? ಉಮಾದೇವಿ ಮ್ಯೂಟ್ ಮಾತಾಜಿ. ಮಾಡಿ ಮಾತಾಜಿ ಮಾತಾಜಿ, ನಿಮ್ಗೆ ನೀವೇ ಬರ್ತೀನಿ ಮ್ಯೂಟ್ ಮಾಡಿ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ. ನೀವೇ ಮ್ಯೂಟ್ ಮಾಡಿಬಿಡಿ ಮಾತಾಜಿ ಅವ್ರೆ. ಆಯ್ತು ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಮೌಷಧಂ ಮಂತ್ರೋಹಂ ಅಹಂ ವೇದ್ಯೇವಾಜ್ಯಂ ಅಹಂ ಅಗ್ನಿರಹಂ ಹುತಂ ಅಹಂ ಹುತಂ. ಕರೆಕ್ಟ್ ಮಾತಾಜಿ? ಅಗ್ನಿರಹಂ ಹುತಂ. ಹರೇ ಸ್ವಲ್ಪ ಕೃಷ್ಣ. ಹಾ ಕ್ಲಿಷ್ಟವಾಗಿದೆ. ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ. ಎರಡೇ ಪದ ಮಾಡಿ ನಿಮ್ಗೆ. ಮತ್ತೆ ಯಾಕಂದ್ರೆ ಬಿಡಿಸೋದಾದ್ರೆ ನೀವು ಮತ್ತೆ ವರ್ಡ್ ಟು ವರ್ಡ್ ನೋಡ್ಬೇಕು ಬುಕ್. ಸೊ ಬುಕ್ ಇಲ್ಲದೆ ಹಾಗೆ ಇದ್ದಾಗ ಅದು ಹೇಳಿ ಮಾತಾಜಿ. ಗೊಂದಲ ಆಗುತ್ತೆ. ಎರಡು ಪದ ಮಾಡಿ. ಸ್ವದಾಹಂ ಬೇರೆ, ಅಹಂ ಔಷಧಂ. ಆಮೇಲೆ ಮಂತ್ರೋಹಂ ಅಹಮೇವಾಜ್ಯಂ ಎರಡು ಪದ. ಅಹಂ ಅಗ್ನಿರಹಂ ಹುತಂ. ಹರೇ ಕೃಷ್ಣ ಮಾತಾಜಿ. ಅಹಂ ಹರೇ ಕೃಷ್ಣ ಕ್ರತುರಹಂ ಯಜ್ಞಃ. ಅಲ್ಲ, ಓದ್ಬೇಕಾ ಮಾತಾಜಿ? ಹೇಳಿ ಹೇಳಿ, ಪ್ರಾರಂಭ ಮಾಡಿದ್ರೆ. ಅಹಂ ಔಷಧಂ ಮಂತ್ರೋಹಂ ಅಹಂ ಏವಾಜ್ಯಂ ಅಹಂ ಅಗ್ನಿರಹಂ ಹೃತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸ್ವಲ್ಪ ಹರೇ ಕ್ಲಿಷ್ಟವಾಗಿದೆ ಇದು. ಹರೇ ಕೃಷ್ಣ. ಸಾರಿ, ನಾನ್ ನಿನ್ನೆ ಎಲ್ಲಿ ಬಿಟ್ಟಿದ್ದೆ ಅಲ್ಲಿಂದ ಹೇಳ್ತೀನಿ. ಆಮೇಲೆ ಮಂಜುಳಾ ಎ ಅಂತ ಏನು ಹೇಳಿದ್ರಿ ನೋಡಿ ಹೌದು ಮಾತಾಜಿ, ಹೌದು ನಿನ್ನೆನೆ. ಮಾತಾಜಿ. ಅವ್ರಿಲ್ಲಿ ಇವತ್ತಾಗ ನಂದಿನಿ ಸೀನಪ್ಪ ಹೇಳಿ, ನಂದಿನಿ ಸೀನಪ್ಪ, ನಿರ್ಮಲಾ ಮಾತಾಜಿ, ನಿರ್ಮಲಾ ಹಿರಿಯೂರು, ನಿರ್ಮಲಾ ಹಿರಿಯೂರು, ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹಾ ಹೇಳಿ. ಅಹಂ ಕ್ರತುರ ಅಹಂ ಯಜ್ಞಃ ಸ್ವಾದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಂ ಅಗ್ನಿರಹಂ ಊತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಹಾ, ಹೇಳ್ತೀನಿ ಮಾತಾಜಿ. ಅಹಂ ಕರ್ತುರಹಂ ಯಜ್ಞಃ ಸ್ವಾದಾಹಂ ಔಷಧಂ ಮಂತ್ರ ಅಹಂ ಏವಾಜ್ಯಂ ಅಹಂ ಅಗ್ನಿರಹಂ ಹುತಾತ್ತಂ. ಸರಿ ಇದೆಯಾ ಮಾತಾಜಿ? ಮಾತಾಜಿ ಕೇಳಿಸ್ಲಿಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಓಕೆ. ಇದು ಕೊನೆಯದಾಗಿ ಹುತಂ. ಆಮೇಲೆ ಫಸ್ಟ್ ಲೈನ್ ನಲ್ಲಿ ಎರಡನೇದು ಕ್ರತುರಹಂ. ಎರಡನೇ ಲೈನ್ ಅಲ್ಲ, ಮೊದಲನೇ ಲೈನ್ ಅಲ್ಲಿ ಎರಡನೇ ಶಬ್ದ ಮಾತಾಜಿ. ಮೊದಲನೇ ಲೈನ್ ಅಲ್ಲಿ ಎರಡನೇದು ಕ್ರತುರಹಂ. ಯಜ್ಞಃ. ಕ್ರತುರಹಂ. ಸರಿ, ಆಯ್ತು. ಕಂಟಿನ್ಯೂ ಮಾಡಿ ನೆಕ್ಸ್ಟ್. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಹೇಳಿ. ಮಾತಾಜಿ. ಆಯ್ತು ಮಾತಾಜಿ. ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರಸ್ವತಿ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ. ಅಹಂ ಯಜ್ಞಃ ಸ್ವದಾಹಮಹಂ ಔಷಧಂ ಮಂತ್ರೋಹಂ ಮಹೇಮೇವಾಜ್ಯಂ. ಹರೇ ಕೃಷ್ಣ. ಮಾತಾಜಿ. ಮಂತ್ರೋಹಂ ಅಹಂ ಏವಾಜ್ಯಂ. ಮಂತ್ರೋಹಂ ಮಹಮೇವಾಜ್ಯಂ. ಇಲ್ಲ, ಮಹಾ ಯಾಕೆ ಕೇಳಿಲ್ವಾ ಹಿಂದಿನ ಕ್ಲಾಸ್ ನೀವು? ಯಾರು ಮಾತು ಹೇಳ್ತಾ ಇರೋದು?
ಮಂತ್ರೋಹಂ ಆದ್ಮೇಲೆ ಮತ್ತೆ ಸ್ಪ್ಲಿಟ್ ಮಾಡ್ಬೇಕಂತ ಹೇಳಿ ಯಾವಾಗ್ಲೂ ಮ ಅನ್ನೋದು ನೀವು ನೆನ್ಪಿಟ್ಕೊಂಡ್ಬಿಡಿ. ಮ ಯಾವಾಗ ಶಬ್ದದ ಕೊನೆಗೆ ಬರುತ್ತೋ ಅದು ಸ್ಪ್ಲಿಟ್ ಆಗತ್ತೆ ಅಂತ ಅನ್ಕೊಂಡ್ಬಿಡಿ, ಸಪರೇಟ್ ಆಗತ್ತೆ. ಮ ಆದ್ಮೇಲೆ ಮತ್ತೆ ಅ ಬರುತ್ತೆ. ಮಂತ್ರೋಹಂ ಅಹಂ, ನೋಡಿ ಇಲ್ಲಿ ಕೂಡ ಮ ಬಂತು. ಆಮೇಲೆ ಇದಕ್ಕೆ ಎ ಇದೆಯಲ್ಲ, ಮ ಪ್ಲಸ್ ಎ ಇದೆ. ಸೊ ಹಾಗಾಗಿ ಎ ಏನು ಸ್ವರ ಕೂಡಿದೆಯಲ್ಲ ದೊಡ್ಡ ಎ, ಅದು ಮುಂದಿನ ಪದಕ್ಕೆ ಹೋಗುತ್ತೆ. ಅಹಂ ಏ ವಾಜ್ಯಂ, ಇಲ್ಲಿ ನೋಡಿ ಇಲ್ಲಿ ಏ ವಾಜ್ಯಂ, ಎ ಹಚ್ಚಿ ವಾಜ್ಯಂ ಅಂತ ಬರುತ್ತೆ. ಏ ವಾಜ್ಯಂ. ಹೇಳಿ. ಮಂತ್ರೋಹ ಮಹಮೇವಾಜ್ಯಂ. ಮಹಂ ಅಂತ ಯಾಕೆ ಹೇಳ್ತೀರಾ? ಮಂತ್ರೋಹಂ ಅನ್ನೋದೇ ಒಂದು ಶಬ್ದ. ಮಹಂ ಅಂದ್ರೆ ಮತ್ತೆ ಏನ್ ಬೇರೆ ಆಗತ್ತೆ ಅದು. ಹಮೇವಾಜ್ಯಂ. ಹಮೇವಾಜಂ ಯಾಕೆ ಇಲ್ಲಿ ಅ ಅಂತ ಹೇಳಿದ್ನಲ್ಲ, ಇಲ್ಲಿ ಆ ನಾವು ಸೇರಿಸ್ಬೇಕು. ಇಲ್ಲಿ ನಡ್ಬರ್ಕ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಬ್ಲಿಂಕ್ ಆಗ್ತಾ ಇದೆ. ಇಲ್ಲಿ ಅ ನಾವು ಸೇರಿಸ್ಬೇಕು. ಮ ಆದ್ಮೇಲೆ ಅ ಅನ್ನೋದನ್ನ ನಾವು ಸೇರಿಸ್ಬೇಕು, ಅಲ್ಲಿ ಇರೋದಿಲ್ಲ. ಬಟ್ ಅದು ನೀವು ಕೂಡಿ ಹೇಳ್ದಾಗ ತಾನೇ ಪ್ರೊನೌನ್ಸ್ ಆಗತ್ತೆ ಬಟ್ ಇಲ್ಲಿ ಬಿಡಿಸುವಾಗ ಅ ಪ್ರೊನೌನ್ಸ್ ಆಗಲ್ಲ. ಹಾಗಾಗಿ ಮಂತ್ರೋಹಂ ಅಹಂ, ಹೀಗೆ ಅಹಮೇವಾಜ್ಯಂ, ಅಹಮೇವಾಜ್ಯಂ. ಹೇಳಿ. ಮಂತ್ರೋಹಂ ಅಹಮೇವಾಜ್ಯಂ. ಅಹಮೇವಾ, ನೀವು ಕೂತ್ ಕೇಳಿ. ಕ್ಲಾಸ್ ಹೇಳುವಾಗ ಅಹಮೇವಾಜ್ಯಂ. ನಾನು 5 ಸಲ ಹೇಳ್ದೆ ಬಿಡಿಸಿ. 2ನೇ ಲೈನು 3ನೇ ಲೈನು ಹೇಳುವಾಗ ಸ್ವಲ್ಪ ಕೂತ್ಕೊಂಡು ನೀವು ಕೇಳಿದಾಗ ಅಲ್ಲಿ ಎಲ್ಲಿ ಸ್ಪ್ಲಿಟ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ ಅಲ್ಲ. ಮಂತ್ರೋಹಂ ಒಂದ್ ಪದ, ಅಹಮೇವಾಜ್ಯಂ ಅಲ್ಲಿ ಹ ಹಿಂದೆ ಅ ಹಚ್ಚಿ ಹೇಳ್ಬೇಕು. ಅಹಮೇವಾಜ್ಯಂ 2 ಪದ. ಮಂತ್ರೋಹಂ ಅಹಮೇವಾಜ್ಯಂ. ಸರಿ ಸರಿ. ಹೋಯ್ತಾ ಮಾತಾಜಿ? ಸರಿ ಸರಿ. ಅಹಂ ಅಗ್ನಿರಹಂ ಹುತಂ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಮೌಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಆಯ್ತು. ರಾಜಲಕ್ಷ್ಮಿ ಮಾತಾಜಿ, ಶೀಲಾದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9-17ನೇ ಶ್ಲೋಕ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಾಯಜುರೇವ ಚ. ಪಿತಾಹಮಸ್ಯ, ಇಲ್ಲಿ ನೋಡಿ ಅವಗ್ರಹ ಇದೆ, ತಾ ಆದ್ಮೇಲೆ ಅಲ್ಲಿ ಅ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಪಿತಾ ಅಹಂ ಅಸ್ಯ, ಪಿತಾಮಹಸ್ಯ ಅನ್ನ ಬಿಡಿಸಿದಾಗ ಪಿತಾ ಅಹಂ ಅಸ್ಯ ಅನ್ನೋದು 3 ಪದ ಆಗುತ್ತೆ. ಕೂಡಿ 1 ಪದ ಆಗಿದೆ ಅಲ್ಲಿ. ನೀವು ಕೂಡಿ ಹೇಳ್ಬೋದು ಪಿತಾಹಮಸ್ಯ ಅಥವಾ ಪಿತಾ ಅಹಮಸ್ಯ ಅಂತ ಹೇಳ್ಬೋದು. ಪಿತಾ ಅಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ. ಹಕ್ಕೆ ವಿಸರ್ಗ ಇದೆ. ಎಲ್ರು ಕೂಡ ಅನುಸ್ವಾರ ಆಗಿ ಉಚ್ಚಾರಣೆ ಮಾಡ್ತಾರೆ ಕೆಲವೊಂದ್ ಜನ. ಅಲ್ಲಿ 0 ಇಲ್ಲ, 0 ಇದ್ರೆ ಅನುಸ್ವಾರ, 2 0 ಇದ್ರೆ ಅದು ವಿಸರ್ಗ. ವಿಸರ್ಗದ ಒಂದು ಉಚ್ಚಾರಣೆ ಹ ಬರುತ್ತೆ. ಹ ಯಾವಾಗ ಬರುತ್ತೆ? ಯಾವಾಗ ಹಿಂದಿನ ಪದ ಏನು ಸ್ವರ, ಹಿಂದಿನ ಒಂದು ಪದದ ಸ್ವರ ಏನಿರುತ್ತೋ ಅದೇ ಸ್ವರ ಮುಂದಿನ ಒಂದು ವಿಸರ್ಗಕ್ಕೂ ಹೋಗುತ್ತೆ. ಇಲ್ಲಿ ಹ ಇದೆ, ಹಾಗಾಗಿ ಹ ಬರುತ್ತೆ. ಹ ಇದ್ರೆ ಹ ಬರುತ್ತೆ. ಹೌ ಇದ್ರೆ ಹೌ ಹು ಅಂತ ಬರುತ್ತೆ. ಹೂ ಇದ್ರೆ ಹು ಬರುತ್ತೆ ಅಲ್ಲ. ಇಲ್ಲಿ ಹ ಇದೆ, ಹಾಗಾಗಿ ಪಿತಾಮಹ. ವೇದ್ಯಂ ಪವಿತ್ರ ಓಂಕಾರ. ಪವಿತ್ರ ಓಂಕಾರವನ್ನ ಬಿಡಿಸಿದಾಗ ಪವಿತ್ರಂ ಓಂಕಾರ ಅಂತ ಆಗುತ್ತೆ. ಪವಿತ್ರಂ ಓಂಕಾರ. ಇಲ್ಲಿ ನೋಡಿ, ಮ ಇದ್ದಾಗ ನಾನು ಹೇಳಿದ್ದೇನೆ ಸ್ಪ್ಲಿಟ್ ಮಾಡ್ಬೇಕು ಅಂತ ಹೇಳಿ. ಪವಿತ್ರಂ ಇಲ್ಲಿವರೆಗೂ ಬಂತು. ಇದ್ರ ಜೊತೆಗೆ ಏನ್ ಕೂಡಿದೆ? ಓ ಕೂಡಿದೆ. ಅಲ್ಲ ದೊಡ್ಡ ಓ, ಹಾಗಾಗಿ ಮುಂದಿನ ಪದ ಓಂಕಾರ ಆಗುತ್ತೆ. ಸೊ ಕೂಡ್ಬಿಟ್ಟು ಪವಿತ್ರ ಓಂಕಾರ ಆಗಿದೆ. ನೀವು 2 ಹೇಳ್ಬೋದು, ಪವಿತ್ರ ಓಂಕಾರನು ಹೇಳ್ಬೋದು, ಪವಿತ್ರಂ ಓಂಕಾರ ಅಂತ 2 ಪದನು ಮಾಡ್ಬೋದು. ಆಮೇಲೆ ರುಕ್
ವ್ಯಂಜನ ಇದೆ. ರುಕ್ಸಾಮ, ರುಕ್ಸಾಮ ಕಕ್ಕೆ ಸ ಬಂದಾಗೆ ಹೇಳ್ಬೇಕಿಲ್ಲಿ, ಸ ಒತ್ತಿದ ಹಾಗೆ ಹೇಳ್ಬೇಕು. ರುಕ್ಸಾಮ ಯಜುರೇವಚ. ಸರಿ, ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಪಿತಾ ಅಹಂ. ಪಿತಾ ಅಹಂ ಅಸ್ಯ. ಪಿತಾ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ತಂದೆ ಅಂತ. ನಾನು ತಂದೆ. ಎದ್ರ ತಂದೆ? ಜಗತ್ತೋ, ಜಗತ್ತಿನ ತಂದೆ. ಅಸ್ಯ ಜಗತಃ ಮಾತಾ, ಜಗತೋ ಮಾತಾ ಅಂತ ಹೇಳಿ, ಅಂದ್ರೆ ನಾನು ಜಗತ್ತಿನ ತಾಯಿ. ಮತ್ತೆ ಜೊತೆ ನಾನು ಜಗತ್ತಿನ ದಾತ ಆಗಿದ್ದೇನೆ. ದಾತ ಅಂದ್ರೆ ಪೋಷಕ, ರಕ್ಷಿಸುವವ, ಧಾರಕ ಅಂತ ಕರೀತಾರೆ ಅವನಿಗೆ. ಆಮೇಲೆ ಪಿತಾಮಹ. ಪಿತಾಮಹ ಅಂತಂದ್ರೆ ಈ ಬ್ರಹ್ಮ ಅನ್ನುವಂಥದ್ದು ನಮ್ಗೆ ತಂದೆ ರೂಪದಲ್ಲಿದ್ರೆ, ಬ್ರಹ್ಮನ ತಂದೆ ಅವನು ಅಂತಂದ್ರೆ ನಮ್ಗೆ ಪಿತಾಮಹ ಅಂತ ಹೇಳ್ತೇವೆ. ಪಿತಾಮಹ ಅಂದ್ರೆ ಇಲ್ಲಿ ನಿಮ್ಗೆ ಅಜ್ಜ ಅಂತ ನಾವು ಕರಿತೇವೆ ಅಲ್ಲ. ಪಿತಾಮಹ ಅಂದ್ರೆ ಅಜ್ಜ. ಅಂದ್ರೆ ಬ್ರಹ್ಮ ನಮ್ಗೆ ತಂದೆ ಆದ್ರೆ ತಂದೆಯ ತಂದೆ ಏನಾದ್ ನಮ್ಗೆ ಅಜ್ಜ ಆದಲ್ಲ. ಹಾಗಾಗಿ ಪಿತಾಮಹ ಬ್ರಹ್ಮಾದಿಗಿಂತ ಮೊದಲೇ ಅವನು ಅಥವಾ ಮೂಲವಾದವನು ಅಂತ ಹೇಳುವಂಥದ್ದು. ವೇದ್ಯಂ. ವೇದ್ಯಂ ಅಂತಂದ್ರೆ ತಿಳಿಬೇಕಾಗಿರುವಂತಹ ಒಂದು ಪರಮ ವಿಷಯಕ್ಕೆ ವೇದ್ಯಂ ಅಂತ ಹೇಳಿ ಕರೀತಾರೆ. ವೇದ್ಯಂ ತಿಳಿಯಬೇಕಾದಂತ ಪರಮ ವಿಷಯ. ಪವಿತ್ರಂ ಓಂಕಾರಂ. ಓಂಕಾರ, ಪವಿತ್ರಂ ಓಂಕಾರ. ಪವಿತ್ರಂ ಅಂದ್ರೆ ಶುದ್ಧವಾದ, ಓಂಕಾರ ಅಂದ್ರೆ ಓಂ ಸ್ವರೂಪ. ಇದು ಓಂಕಾರ ಅಂತ ಹೇಳ್ತಾ ಇರುವಂಥದ್ದು. ಓಂಕಾರ ಅನ್ನುವಂಥ ಸ್ವರ ರೂಪವನ್ನ ಹೇಳ್ತಾ ಇರುವಂಥದ್ದು. ರುಕ್ಸಾಮ ಯಜು ರೇವಚ ಅಂತ. ಯಜುರೇವಚ ಬಿಡಿಸಿದಾಗ ಯಜುಹು ಏವಚ ಅಂತ ಆಗುತ್ತೆ, ಕೂಡಿದಾಗ ಯಜುರೇವಚ ಅಂತ. ಅಂದ್ರೆ ನಾನೇ ಋಗ್ವೇದ, ನಾನೇ ಸಾಮವೇದ, ನಾನೇ ಯಜುರ್ವೇದ. ಸೊ ಇವುಗಳನ್ನು ನಾನೇ, ಇವುಗಳೆಲ್ಲವೂ ಕೂಡ ನಾನೇ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತ. ಸೊ ಒಟ್ಟಾರೆ ಇದರ ಅರ್ಥ ಏನು ಅಂದ್ರೆ ಪಿತಾಮಹಸ್ಯ ಜಗತ್ತೋ ಮಾತಾದಾತ ಪಿತಾಮಹ ಅಂದ್ರೆ ನಾನೇ ಈ ಜಗತ್ತಿನ ತಂದೆ, ತಾಯಿ, ಪೋಷಕ ಮತ್ತು ನಾನೇ ನಿಮ್ಮ ಅಜ್ಜ ಆಗಿದ್ದೇನೆ. ವೇದ್ಯಂ ಪವಿತ್ರ ಓಂಕಾರ ರುಕ್ಸಾಮ ಯಜುರೇವಚ ಅಂದ್ರೆ ಈ ತಿಳಿಯಬೇಕಾದಂತಹ ಪವಿತ್ರ ಓಂಕಾರ ಕೂಡ ನಾನೇ. ಹಾಗಾಗಿ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕದನ್ನ. ಮತ್ತೆ ರುಕ್ಸಾಮ ಯಜುರೇವ ಅನ್ನುವಂಥ ವೇದಗಳು ನನ್ನಿಂದಲೇ ಪ್ರಕಟ ಆಗಿವೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ದೇವರ ಎಲ್ಲಾ ಸೃಷ್ಟಿಯ ಮೂಲ ಆತನೇ, ಪೋಷಕ ಆತನೇ, ಸೃಷ್ಟಿಕರ್ತ ಆತನೇ ವೇದಗಳ ಆಧಾರ ಅನ್ನೋದು ನಮ್ಗೆ ಇಲ್ಲಿ ತಿಳಿಯತ್ತೆ. ಓಕೆ, ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿಜಯ ಪ್ರಭುಜಿ, ವಿ ಮಂಗಲ ಮಾತಾಜಿ. ಹರೇ ಕೃಷ್ಣ ಹೇಳಿ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಶಿಲಾದೇವಿ ಹೇಳಿಲ್ಲ ಮಾತಾಜಿನ. ಹೇಳಿ ಮಾತಾಜಿ. ಅವ್ರು ಹೇಳಿದ್ಮೇಲೆ ನೀವು ಹೇಳಿ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೈದ್ಯಂ ಪವಿತ್ರಮೋಂಕಾರ ರುಕ್ಸಾಮ ರುಜುರೇವಚ. ಹರೇ ಕೃಷ್ಣ ಮಾತಾಜಿ. ನಿಮ್ದು ಪಿತಾಹಮಸ್ಯ ಒಂದು ಅಥವಾ ಪಿತಾ ಅಹಮಸ್ಯ ಹೇಳ್ಬೇಕು ಅಂತ ಹೇಳಿದೆ ಇಲ್ಲಿ. ಇದು ಹೈಲೈಟ್ ಮಾಡಿದೀನಿ ನೋಡಿ, ಹೈಲೈಟ್ ಮಾಡಿದೀನಿ, ನೀವು ನೋಡ್ತಾ ಇದ್ದೀರಾ ಅನ್ಕೊಳ್ತೇನೆ. ಪಿತಾ ಅಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹ. ವಿಸರ್ಗ ಇದೆಯಲ್ಲ ಇಲ್ಲಿ, ಪಿತಾಮಹ. ನೀವು ಬಿಗಿನರ್ಸ್ ಇರೋದ್ರಿಂದ ಹ ಅಂತ ಹೇಳಿ. ವೇದ್ಯಂ ಪವಿತ್ರಂ ಓಂಕಾರ ಅನ್ಬೇಡಿ ಇಲ್ಲಿ. ಮತ್ತೆ ಒಂದು ಪವಿತ್ರಂ ಅಂದಾಗ ಅಲ್ಲಿ ಓ ಹಚ್ಬೇಕು ಮುಂದೆ. ಇಲ್ಲಿ ಪವಿತ್ರಂ ಹೇಳಿ ಮತ್ತೆ ಮೋ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಪವಿತ್ರಂ ಓಂಕಾರ. ಪವಿತ್ರಂ ಓಂಕಾರ. ಸರಿ, ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಹೇಳಿರಿ. ಬೇಡ, ನೀವು ಮ್ಯೂಟ್ ಅಲ್ಲಿ ಇದ್ಕೊಂಡು ರಿಪೀಟ್ ಮಾಡಿ ಇತರರ ಜೊತೆ. ಹರೇ ಕೃಷ್ಣ ಹೇಳಿ ಮಾತಾಜಿ. ಶ್ಲೋಕ 17. ವೆಂಕಟೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಿತಾಹಂ ಅಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮ ಯಜುರೇವಚ. ಮೊದಲನೇ ತಪ್ಪಾಯ್ತು. ಇದು ಹೌದು, ಮೊದಲೇ ಇದ್ದ ಲೈನ್ ಅಲ್ಲಿ ನೀವು ಹೇಳಿ. ಮತ್ತೆ ನೀವೇ ಹೇಳಿ ನೋಡೋಣ, ತಿಳ್ಕೊಂಡು ಹೇಳಿ. ಪಿತಾಹಂ ಅಸ್ಯ ಜಗತೋ ಪಿತಾ ಅಹಮಸ್ಯ. ಪಿತಾ ಅಹಮಸ್ಯ ಜಗತೋ. ಪಿತಾಮಸ್ಯ ಜಗತೋ
ಮಾತಾ ಪಿತಾಮಸ್ಯ ಅಲ್ಲ, ಪಿತಾ ಅಹಮಸ್ಯ. ಹಚ್ಬೇಕಲ್ಲ ಇಲ್ಲಿ. ಹೇಳಿದೆ ಅವಗ್ರಹ ಅಂದ್ರೆ ಏನು? ನೀವೇ ಹಚ್ಬೇಕು. ಪಿತಾ ಅಹಮಸ್ಯ. ಸಾರಿ ಮಾತಾಜಿ. ಪಿತಾಹಮಸ್ಯ ಜಗತೋ ಸರ್ವೈತ ಮಾತಾಜಿ. ಪಿತಾ ಬಿಡಿ, ಪಿತಾ ಒಂದ್ ಶಬ್ದ ಆಯ್ತು, ಬಿಟ್ಬಿಡಿ ಅದನ್ನ. ಪಿತಾ ಅಂದ್ಮೇಲೆ ಅಹಮಸ್ಯ, ಅಹಮಸ್ಯ ಅಂತ ಹೇಳಿ. ಅಹಂ ಅಸ್ಯ ಜಗತೋ ಸರ್ವೈತ ಮಾತಾಜಿ. ಅಹಮಸ್ಯ ಕೂಡ ಹೇಳಿ. ಇದ್ರ ನಾನು ಹೇಳ್ದಾಗ ಹೇಳಿ. ಪಿತಾ ಅಹಮಸ್ಯ, ಅಹಮಸ್ಯ. ಪಿತಾ ಅಹಂ ಅಸ್ಯ ಜಗತೋ ಸರ್ವೈತ ಮಾತಾಜಿ. ಸರಿ. ಸಾಕ ಮಾತಾಜಿ? ಹಚ್ಬಿಡಿ ಅಲ್ಲಿ ಅಷ್ಟೇ. ಸರಿ ಮಾತಾಜಿ. ಪಿತಾ ಒಂದು ಪದ ಆಯ್ತು, ಅಹಮಸ್ಯ ಒಂದ್ ಪದ ಆಯ್ತು ಅಲ್ಲಿ. ಮಂಗಳಾ ಮಾತಾಜಿ, ವೆಂಕಟೇಶ್ ಪ್ರಭುಜಿ ಮಾತಾಜಿ. ಹೇಳಿ ಮಾತಾಜಿ. ಅಹಮಸ್ಯ ಜಗತ್ ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ನೀವಾದ್ರೂ ಮ್ಯೂಟ್ ಮಾಡ್ಬಿಡಿ ಅವ್ರಿಗೆ. ಪವಿತ್ರ ಓಂಕಾರ ರುಕ್ಮಾರ್ ಯಜುರೇವ ಚ. ಸರಿತಾ ಮಾತಾಜಿ? ಇದು ಮೂರನೇ ಲೈನ್ ಏನ್ ಹೇಳಿದ್ರಿ? ಪವಿತ್ರಂ ಓಂಕಾರ ಹೇಳಿದ್ರೆ ಏನ್ ಹೇಳಿದ್ರಿ? ವೇದ್ಯಂ ಪವಿತ್ರಂ ಓಂಕಾರ ರುಕ್ನಾಮ ಯಜುರೇವ. ಸರಿ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ನಿಮ್ದು ಮ್ಯೂಟ್ ಮಾಡ್ದೆ ನಾ. ಸಾರಿ. ಹೇಳಿ ಪ್ರಭುಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಗ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಪಿತಾ ಅಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವ ಚ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾ ಸರಿ. ಆಯ್ತು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9-18 ಶ್ಲೋಕ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಹೃತ್ ಪ್ರಭವಃ ಪ್ರಳಯಃ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಇದರ ಒಂದು ಉಚ್ಚಾರಣೆ. ಗತಿರ್ಭರ್ತಾ ನೋಡಿ, ಭ ಇದೆ ಇಲ್ಲಿ, ಮುಂದೆ ಅರ್ಕಾವಳಿ ಇದೆ ಇಲ್ಲಿ. ಅರ್ಕಾವಳಿ ಇದ್ದಾಗ ಮೊದಲು ಭಕ್ಕಿಂತ ಮುಂಚೆ ರ ಹೇಳ್ಬೇಕು. ಗತಿರ್ ಭರ್, ಮತ್ತೆ ಆದ್ಮೇಲೆ ಮತ್ತೆ ಇಲ್ಲಿದೆ. ಸೊ ಇದು ತಾಕ್ಕಿಂತ ಮುಂಚೆ ರ ಹೇಳ್ಬೇಕು. ಗತಿರ್ ಭರ್ತಾ ಬಿಡಿಸಿದಾಗ ಗತಿಹಿ ಭರ್ತಾ ಆಗುತ್ತೆ. ಗತಿಹಿ ಭರ್ತಾ, ಗತಿರ್ ಭರ್ತಾ. ನೀವು ಕೂಡ ಹೇಳ್ಬೋದು ಗತಿರ್ ಭರ್ತಾ. ಪ್ರಭುಹು. ಸೊ ಇಲ್ಲಿ ಅನುಸ್ತುಭ ಛಂದಸ್ಸಿನಲ್ಲಿ ಮಧ್ಯದಲ್ಲಿ ವಿಸರ್ಗ ಬಂದಿರೋದ್ರಿಂದ ನೀವು ಇದನ್ನ ಅಲ್ಪವಾಗಿ ವಿಸರ್ಗ ಉಚ್ಚಾರಣೆ ಮಾಡಿ. ಬಟ್ ವಿಸರ್ಗದ ಉಚ್ಚಾರಣೆ ಬರ್ಲೇಬೇಕು. ಪ್ರಭು 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 ಸಾಕ್ಷಿ, ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್. ಎಂಡಿಗೆ ಮಾತ್ರ ಏನಿರುತ್ತಲ್ಲ ಅದನ್ನ ಸ್ಪಷ್ಟವಾಗಿ ಹೇಳಿ ವಿಸರ್ಗ. ಅದು ಕೂಡ ಹೇಳ್ಬಾರ್ದು ಹಾಗೆ ನೋಡಿದ್ರೆ, ಬಟ್ ಅಭ್ಯಾಸ ಮಾಡುವಾಗ ಅದನ್ನ ನಾವು ಹೇಳ್ಬಹುದು. ನಿವಾಸ ಶರಣಂ ಸುಹೃತ್. ಮತ್ ಯಾರು ಅಭ್ಯಾಸ ಮಾಡ್ತಾ ಇದ್ದೀರಾ ಅದು ಮತ್ತೆ ವಿಸರ್ಗ ಬಿಟ್ಬಿಡ್ಬೇಡಿ ಅದನ್ನ. ಸ್ವಲ್ಪ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ ಕೆಲವ್ರು, ಬಿಟ್ಬಿಡ್ಬೇಡಿ. ಸ್ವಲ್ಪ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಪೂರ್ಣ ಹೇಳಿ. ನಿವಾಸಃ ಶರಣಂ ಸುಹೃತ್. ಹಕ್ಕೆ ಒಟ್ರ ಸುಳಿ ಇದೆ ಇಲ್ಲಿ. ಸೊ ಹಾಗಾಗಿ ಋಷಿರು ಬರುತ್ತೆ. ಸುಹೃತ್ ತೋಕೆ ವ್ಯಂಜನ ಇದೆ. ಪ್ರಭವಃ, ಪ್ರಭವಃ. ಸ್ವಲ್ಪ ಅಲ್ಪವಾಗಿ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಪ್ರಭವ, ಪ್ರಭವ ಇದು ಇಸ್ ದ ಕರೆಕ್ಟ್ ಒನ್. ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಪ್ರಭವಃ ಅಂತಾನು ಹೇಳ್ಬೋದು. ಪ್ರಭವಃ, ಪ್ರಳಯ ಅಂತಾನು ಹೇಳ್ಬೋದು. ಆಕ್ಚುಲ್ ಉಚ್ಚಾರಣೆ ಪ್ರಳಯ. ಪ್ರಭವ ಪ್ರಳಯ ಸ್ಥಾನಂ ಬರುತ್ತೆ. ನಿಧಾನಂ ಬೀಜಂ. ನೋಡಿ ಯಾವಾಗ ಬರುತ್ತೆ ಮುಂದೆ, ಇದು ವ್ಯಂಜನ ಆಗಿ ಮುಂದಿನ ಪದ ಹೋಗುತ್ತೆ. ಬೀಜಂ ಅವ್ಯಯಂ. ಇಲ್ಲಿ ಹಚ್ಚಬೇಕು. ಅವ್ಯಯಂ ಬೀಜಂ ಅವ್ಯಯಂ ಅಂತ 2 ಪದ ಮಾಡಿ ಅಲ್ಲಿ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಗತಿರ್ ಭರ್ತಾ. ಗತಿಹಿ ಅಂದ್ರೆ ಒಂದು ಗುರಿ, ಅಂತಿಮವಾದಂತ ಗುರಿಗೆ ಗತಿಹಿ ಅಂತ ಹೇಳ್ತಾರೆ. ಭರ್ತಾ ಅಂದ್ರೆ ಪೋಷಕ. ಗತಿರ್ ಭರ್ತಾ ಅಂದ್ರೆ ಅಂತಿಮ ಗುರಿ ಪೋಷಕ. ಪ್ರಭುಹು ಯಾರಿದೆ? ಅದೇ ಭಗವಂತ ಹೇಳ್ತಾ ಇರುವಂತದ್ದು. ನಾನು ಜೀವಿಗಳ ಅಂತಿಮ ಗುರಿ ಆಗಿದ್ದೇನೆ. ಗತಿರ್ ಭರ್ತಾ ಪ್ರಭುಹು. ಸಾಕ್ಷಿ ಅಂತ ಹೇಳಿದ್ರೆ, ಸಾಕ್ಷಿ ಅಂತಂದ್ರೆ ಸಾಕ್ಷಿಯಾದ ಪರಮಾತ್ಮ, ನಮ್ಮ ಪರಮಾತ್ಮ ಸಾಕ್ಷಿಯಾಗಿ ಕುಳಿತಿದ್ದಾನೆ ಒಳಗಡೆ, ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇರುವಂತದ್ದು. ನಿವಾಸ ಶರಣಂ ಸುಹೃತ್. ನಿವಾಸ ಶರಣಂ ಸುಹೃತ್ ಅಂದ್ರೆ ನಿವಾಸ ಅಂದ್ರೆ ಆಶ್ರಯ.
ಅಥವಾ ವಾಸವಾಗಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಶರಣಂ ಶರಣಂ ಅಂದ್ರೆ ಶರಣ ಆಗಿರುವಂಥದ್ದು, ಶರಣಾಗಿರುವಂತ ಸ್ಥಳ. ಸುಹೃತ್ ಅಂದ್ರೆ ನಿಜವಾದ ಮಿತ್ರ ಆಗಿದ್ದಾನೆ ಅಂತ ಹೇಳಿ. ಸೊ ಹೀಗೆ ಭಗವಂತ ಹೇಳ್ತಾ ಇರುವಂತದ್ದು ಇಲ್ಲಿ ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಅಂದ್ರೆ ನಾನೇ ಜೀವಿಗಳ ಅಂತಿಮ ಗುರಿ, ನಾನೇ ಪೋಷಕ, ನಾನೇ ಎಲ್ಲರ ಹೃದಯದಲ್ಲಿ ಇರುವಂತಹ ಪರಮಾತ್ಮನಾಗಿರುವ ಸಾಕ್ಷಿ, ನಾನೇ ಎಲ್ಲರ ಆಶ್ರಯ, ನಾನೇ ಏನು ಆಪ್ತ ಗೆಳೆಯ ಅಂತ ಹೇಳ್ತಾ ಇರುವಂಥದ್ದು. ಓಕೆ, ಮುಂದಿನ ಒಂದು 3ನೇ ಲೈನು ಪ್ರಭವ ಪ್ರಳಯ ಸ್ಥಾನಂ. ಪ್ರಭವ ಅಂತಂದ್ರೆ ಮೂಲ ಕಾರಣಕ್ಕೆ ಹೇಳ್ತಾರೆ. ಸೃಷ್ಟಿ ಮೂಲ ಕಾರಣ ಏನು? ಸೃಷ್ಟಿ, ನಾವೆಲ್ಲರೂ ಇರೋದು. ಪ್ರಭವ ಅಂದ್ರೆ ಒಂದು ಸೃಷ್ಟಿ, ಅದೇ ಸೃಷ್ಟಿಯ ಮೂಲ ಕಾರಣ. ಪ್ರಳಯ ಅಂತಂದ್ರೆ ಲಯಕ್ಕೆ ಹೇಳ್ತಾ ಇರುವಂತದ್ದು. ಪ್ರಳಯ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಸ್ಥಾನಂ ಅಂದ್ರೆ ಆಧಾರವಾಗಿರುವಂಥದ್ದು, ನೆಲೆಗೆ ಸ್ಥಾನಂ ಅಂತ ಕರೀತಾರೆ. ನಿಧಾನಂ ಬೀಜಂ ಅವ್ಯಯಂ. ನಿಧಾನಂ ಅಂತಂದ್ರೆ ಇದು ಸಂಗ್ರಹವಾದಂತಹ ಸ್ಥಳ ಅಥವಾ ವಿಶ್ರಾಂತಿ ಸ್ಥಳ. ಬೀಜಂ ಅವ್ಯಯಂ ಅಂದ್ರೆ ಬೀಜಂ ಅಂದ್ರೆ ಬೀಜ, ಅವ್ಯಯಂ ಅಂದ್ರೆ ನಾಶರಹಿತವಾಗಿರುವಂಥದ್ದು. ಹಾಗಾಗಿ ನಾಶರಹಿತವಾದ ಬೀಜ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದರ ಒಂದು ಅರ್ಥ ಪ್ರಭವ ಪ್ರಳಯ ಸ್ಥಾನ ಅಂದ್ರೆ ನಾನು ಸೃಷ್ಟಿಯ ಮೂಲ, ನಾನೇ ಒಂದು ಲಯ, ನಾನೇ ಎಲ್ಲದಕ್ಕೆ ಆಧಾರ. ಸೃಷ್ಟಿ ಸ್ಥಿತಿ ಲಯ ಕೇಳ್ತಾ ಇರುವಂಥದ್ದು. ನಾನೇ ಸೃಷ್ಟಿ, ನಾನೇ ಸ್ಥಿತಿ, ನಾನೇ ಲಯ, ನಾನೇ ಎಲ್ಲದಕ್ಕೂ ಆಧಾರ ಆಗಿದ್ದೇನೆ, ನಾನೇ ಸಂಗ್ರಹ ಸ್ಥಳ ಆಗಿದ್ದೇನೆ, ನಾನೇ ಒಂದು ವಿಶ್ರಾಂತಿ ಸ್ಥಾನ, ಸಂಗ್ರಹ ಸ್ಥಳ ವಿಶ್ರಾಂತಿ ಸ್ಥಾನ ಆಗಿದ್ದೇನೆ, ಮತ್ತೆ ನಾನೇ ಶಾಶ್ವತವಾದಂತ ಎಲ್ಲದರ ಬೀಜ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಓಕೆ, ಹೀಗೆ ಒಂದು ಏನ್ ತಿಳ್ಕೊಳ್ಬೇಕು ಮಾತಾಜಿ? ಇನ್ನೊಂದ್ಸರಿ ಶ್ಲೋಕ ಓದಿ ಮಾತಾಜಿ. ಇದು ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ಅಂದ್ರೆ, 1 ನಿಮಿಷ ಮಾತಾಜಿ. ಪರಮಾತ್ಮ ಭಗವಂತ ಎಲ್ಲದರ ಸೃಷ್ಟಿ ಆರಂಭ ಇದ್ದಾನೆ, ಮಧ್ಯ ಆಗಿದ್ದಾನೆ, ಅಂತ್ಯ ಆಗಿದ್ದಾನೆ. ಆರಂಭ ಅಂದ್ರೆ ಸೃಷ್ಟಿ, ಮಧ್ಯ ಅಂದ್ರೆ ಈಗ ನಾವಿರುವಂತದ್ದು ಮಧ್ಯ, ಇದೇನಂತ ಹೇಳ್ತೇವೆ ಸ್ಥಿತಿ, ಅಂತ್ಯ ಅಂದ್ರೆ ಲಯ. ಆತ ಸಾಕ್ಷಿಯಾಗಿ ಎಲ್ಲ ಜೀವಿಗಳನ್ನ ನೋಡ್ತಾ ಇದ್ದಾನೆ. ಸೊ ಹಾಗೆ ಅವನು ನಿಜವಾದ ಸುಹೃತ್ ಅಂತ ಇದೆ ನೋಡಿ, ಶರಣಂ ಸುಹೃತ್, ನಿಜವಾದ ಸ್ನೇಹಿತನಾಗಿದ್ದಾನೆ. ಹಾಗಾಗಿ ನಿಜವಾದ ಆಶ್ರಯ ನಮಗೆ ಯಾರು ಅಂದ್ರೆ ಭಗವಂತ. ನಾವೇನ್ ಹೇಳ್ತೀವಲ್ಲ ನಮ್ಮ ಆಶ್ರಯ ಎಲ್ಲ ಕುಟುಂಬ ಅಂತ ಹೇಳಿ, ಕುಟುಂಬದವ್ರು ಯಾರು ನಮ್ಮ ನಿಜವಾದ ಆಶ್ರಯ ಅಲ್ಲ, ಭಗವಂತನೇ ನಮ್ಮ ನಿಜವಾದ ಆಶ್ರಯ. ಸೊ ಇನ್ನೊಮ್ಮೆ ಇದು ಶ್ಲೋಕ ಹೇಳ್ತೀನಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾರಿ ಮಾತಾಜಿ. ಗತಿರ್ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ದೀಕ್ಷಾ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 18. ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ನಿವಾಸಃ ಶರಣಂ ಸುಹೃತ್ ಪ್ರಭವಃ ಪ್ರಳಯಃ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಹರೇ ಕೃಷ್ಣ ಮಾತಾಜಿ. ಸರಿ. ದೀಕ್ಷಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ನಿವಾಸಂ ಶರಣಂ ಸುಹೃತು. ನಿವಾಸಂ ಅಲ್ಲ ನೋಡಿ, ಅಲ್ಲಿ ಏನಿದೆ? ನಿವಾಸಃ ಶರಣಂ ಸುಹೃತೋ ಪ್ರಭೌ ಪ್ರಳಯೌ ಸ್ಥಾನಂ ನಿಧಾನಂ. ಯಾಕೆ ಪ್ರಭವ ಪ್ರಳಯ ಅಂತ ಹೇಳಿ? ಪ್ರಭಃ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಮಾತಾಜಿ ತುಂಬಾ ಮಿಸ್ಟೇಕ್ ಆಯ್ತು. ಇಲ್ಲ ಆಗೋದೇ ಮಾತಾಜಿ, ಅದು ಸಾಮಾನ್ಯ ಎಲ್ಲರಿಗೂ, ನಿಮ್ದಷ್ಟೇ ಇಲ್ಲ, ನಮ್ಗೂ ಎಲ್ಲ ಆಗಿತ್ತು. ಥ್ಯಾಂಕ್ ಯು ಮಾತಾಜಿ, ಎನ್ಕರೇಜ್ಮೆಂಟ್ ಫ್ರಮ್ ಯುವರ್ ಸೆಲ್ಫ್. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ.
ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕಾದ್ಯಂ ಗತಿರ್ಭ್ರಾತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸಹ ಪ್ರಭಾವ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುನೀತಾ ಮಾತಾಜಿ. ಹಾ ಮಾತಾಜಿ, ನಮಸ್ತೆ ಮಾತಾಜಿ. ಶ್ಲೋಕ 18. ಗತಿರ್ಭರ್ತ ಪ್ರಭವ ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 19ನೇ ಶ್ಲೋಕ. ತಪಾಮ್ಯಂ ಅಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ನಿಗೃಹ್ಣ್ಯಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಇದು ನೋಡಿ, ಇಲ್ಲಿನೂ ಕೂಡ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ, ಹಾಗಾಗಿ ಗಮನವಿಟ್ಟು ಕೇಳಿ. ಇದ್ರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ತಪಾಮ್ಯಹಂ ಅಹಂ. ತಪಾಮ್ಯಹಂ ಅಹಂ. ತಪಾಮ್ಯ ಹಂ ಹಂ ಅಂತ ಇದೆಯಲ್ಲ, ತಪಾಮ್ಯಹಂ ಅಹಂ ಅಂತ ಬರುತ್ತೆ. ಇಲ್ಲಿ ತಪಾಮಿ, ತಪಾಮ್ಯ ಇದನ್ನ ಬಿಡಿಸಿದಾಗ ತಪಾಮಿ ಅಂತ ಬರುತ್ತೆ. ತಪಾಮಿ ಮುಂದೆ ಅಹಂ ಆಗುತ್ತೆ. ತಪಾಮಿ ಅಹಂ ಅಹಂ. ಮ ಆದ್ಮೇಲೆ ನಾ ಸ್ಪ್ಲಿಟ್ ಮಾಡ್ಬೇಕಂತ ಹೇಳಿದೀನಿ, ಮತ್ತೆ ಹ ಹಚ್ಬೇಕು. ಇಲ್ಲಿನೂ ಹ ಬರುತ್ತೆ, ಇಲ್ಲಿನೂ ಅ ಬರುತ್ತೆ, ಇಲ್ಲಿನೂ ಅ ಬರುತ್ತೆ. ನಾನು ಕರ್ಸರ್ ತೋರಿಸ್ತಾ ಇದ್ದೇನೆ, ನೀವು ನೋಡ್ತಾ ಇದ್ದೀರಾ ಅನ್ಕೊಳ್ತೇನೆ ಎಲ್ರು. ಅಲ್ಲ, ನೋಡ್ತಾ ಇದ್ದೀರಾ? ಕಾಣಿಸ್ತಾ ಇದೆಯಾ? ನೋಡ್ತಾ ಇದೀವಿ ಮಾತಾಜಿ, ನೋಡ್ತಾ ಇದೀವಿ, ಕಾಣಿಸುತ್ತೆ. ಕರ್ಸರ್ ಇಟ್ಟ ಜಾಗದಲ್ಲಿ ಹ ಬರುತ್ತೆ. ತಪಾಮಿ ಅಹಂ ಅಹಂ ಅಂತ. ಹಾಗಾಗಿ ತಪಾಮ್ಯ ಅಹಂ ಅಹಂ ಅಂತ ಹೇಳಿ. ತಪಾಮ್ಯಹಂ ಅಹಂ, ತಪಾಮ್ಯಹಂ ಅಹಂ 2 ಪದ ಮಾಡಿ. ತಪಾಮ್ಯಹಂ 1 ಪದ, ಇಲ್ಲಿ ಮಾತ್ರ ಇನ್ನೊಂದು ಪದ ತಗೊಳ್ಳಿ, ಅಹಂ ಅಂತ. ಬಿಟ್ರೆ ನೀವು 3 ಪದ ಮಾಡ್ಬೋದು. ತಪಾಮಿ ಅಹಂ ಅಹಂ ಅಂತ ಮಾಡ್ಬೋದು. ಮತ್ತೆ ಅಲ್ಲಿ ರಾಗ ಇದಾಗತ್ತೆ, ಹಾಗಾಗಿ ಹೇಳ್ತಾ ಇರೋದು ತಪಾಮ್ಯಹಂ ಅಹಂ ವರ್ಷಂ. ನೋಡಿ ಅಲ್ರಿ ಕೂಡ ಅರ್ಕಾವಳಿ ಇದೆ. ವರ್ಷಂ ಶೌಕ್ಯ ಮುಂಚೆ ರ ಹೇಳ್ಬೇಕು. ವರ್ಷಂ ಅನುಸ್ವರ ಇದೆ, ಹಚ್ಬೇಕು ಇಲ್ಲಿ. ಆಮೇಲೆ ನಿಗೃಹ್ಣಾಮ್ಯುತ್ಸೃಜಾಮಿ ಚ. ಇಲ್ಲಿ ನೀವು ನೋಡಿ, ನಿಗ್ರಹಣಾಮಿ, ನಿಗ್ರಹಣ ಹಕೆ ಣಮತ್ತಿದೆ, ಮತ್ತೆ ಗಕ್ಕೆ ಒಟ್ರು ಸುಳಿ ಇದೆ ಇಲ್ಲಿ ಕೆಳಗಡೆ. ಋಷಿರು ಹೇಳ್ಬೇಕು. ನಿಗೃಹುಣ ಹಕೆ ಣ ಮತ್ತು ನಿಗೃಹುಣ ಮೀ ಮ್ಯೂ ಇದೆಯಲ್ಲ, ಯಾವಾಗ ಮಕೆ ಯಾವತ್ತು ಬರುತ್ತಲ್ಲ ಅದು ಮೀ ಆಗತ್ತೆ ಹಿಂದಿನ ಶಬ್ದ. ಮೀ ಅಂದ್ರೆ ಮಕ್ಕೆ ಈ ಸ್ವರ ಬರುತ್ತೆ. ನಿಗ್ರಹಣಾಮಿ ಮತ್ತೆ ಉತ್ಸೃಜಾಮಿ ಅಂತ ಆಗತ್ತೆ. ನಿಗ್ರಹಣಾಮಿ ಉತ್ಸೃಜಾಮಿ ಚ. ತಪಾಮ್ಯಹಂ ಅಹಂ ವರ್ಷಂ ನಿಗ್ರಹಣಾಮಿ ಉತ್ಸೃಜಾಮಿ ಚ ಹೇಳ್ಬಹುದು. ಇಲ್ಲಾಂದ್ರೆ ನಿಗ್ರಹಣಾಮಿ ಉತ್ಸೃಜಾಮಿ ಚ ಮ್ಯೂ ಅಂತ ಹೇಳ್ಬಹುದು. ಇದನ್ನ ಮ್ಯೂ ಮಧ್ಯದಲ್ಲಿದು ಮ್ಯುತ್ಸೃಜಾಮಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನಿಗ್ರಹಣಾಮ್ಯುತ್ಸೃ ಮಿತ್ಸೃ ಮ್ಯೂ ತಕ್ಕೆ ಸವತ್ತು ರು ಅರ್ಕಾವಳಿ ಇದೆ. ಸಾರಿ, ವಟ್ರ ಸುಳಿ ಇದೆ ಅಲ್ಲ, ಇಲ್ಲಿ ನೋಡಿ ವಟ್ರ ಸುಳಿ. ಸೊ ರು ಹೇಳ್ಬೇಕು. ಮಿತ್ಸೃ ಮಿತ್ಸೃಜಾಮಿ. ಸೊ ಮಿತ್ಸೃ ಸವನು ಬರ್ಬೇಕು, ರೂನು ಬರ್ಬೇಕು. ನಿಗೃಹಣ ಮಿತ್ಸೃಜಾಮಿ ಚ. ನಮ್ಗೆ ಬರೋದಿಲ್ಲ ಮಾತಾಜಿ ಇದು ಅಂತಂದ್ರೆ ನೀವೇನ್ ಮಾಡಿ, ಇದನ್ನ ಸ್ಪ್ಲಿಟ್ ಮಾಡಿ. ನಿಗ್ರಹಣಾಮಿ ಉತ್ಸೃಜಾಮಿ, ನಿಗೃಹಣಾಮಿ ಉತ್ಸೃಜಾಮಿ ಚ. ಅಮೃತಂ ಚೈವ ಮೃತ್ಯುಶ್ಚ. ಮತ್ತೆ ಒಟ್ರು ಸುಳಿ ತಕೆಯು ಮತ್ತೆ ಸಕೆ ಮೃತ್ಯುಶ್ಚ. ಸದಸಚ್ಚಾಹಂ ಅರ್ಜುನ. ಇದನ್ನ ಸದಸಚ್ಚಾಹಂ ಅನ್ನ ಬಿಡಿಸಿದಾಗ ಸತ್ ಅಸತ್ ಚ ಅಹಂ ಅಂತ ಹೇಳಿ ಬರುತ್ತೆ. ಒಟ್ಟಾರೆ ಇದು 4 ಪದಗಳಾಗತ್ತೆ. ಸತ್ ಅಸತ್ ಚ ಅಹಂ ಅರ್ಜುನ ಅಂತ ಹೇಳಿ 5 ಪದಗಳಾಗತ್ತೆ. ಅರ್ಜುನ ಒಂದ್ ಹಿಡ್ದು. ಸತ್ ಅಸತ್ ಚ ಅಹಂ ಅರ್ಜುನ. ಹಾಗಾಗಿ ನೀವು
ಸದಸಚ್ಚಾಹಂ ಅರ್ಜುನ. ಸದಸಚ್ಚಾಹಂ ಒಂದ್ ಪದ ಮಾಡಿ, ಅರ್ಜುನ ಬೇರೆ ಪದ ಮಾಡಿ ಅಲ್ಲ, ಇಲ್ಲಿ ಹಾಕ್ಬಿಡಿ ಮಧ್ಯದಲ್ಲಿ. ಇನ್ನೊಮ್ಮೆ ಹೇಳ್ತೀನಿ, ಸದಸಚ್ಚಾಹಂ ಅರ್ಜುನ. ಅರ್ಜುನ ಮಾತ್ರ ಬೇರೆ ಪದ ಮಾಡ್ಬಿಡಿ. ಓಕೆ, ಇನ್ನೊಮ್ಮೆ ಹೇಳ್ತೇನೆ ನೋಡಿ ಈ ಶ್ಲೋಕನ. ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮಿ ಉತ್ಸೃಜಾಮಿ ಚ. ಉತ್ಸೃಜಾಮಿ ಚ, ಊನೆ ಊ ಹಚ್ಬೇಕು ಅಲ್ಲಿ. ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಸೊ ತಪಾಮಿ ಅಹಂ. ತಪಾಮಿ ಅಹಂ ಅಂದ್ರೆ ತಾಪ. ತಾಪ ಅಂತಂದ್ರೆ ನಮ್ಗೆ ಬರುವಂತ ತಾಪಕ್ಕೇನು ಹೇಳ್ತೇವೆ ನಾವು? ಶಾಖ. ಬೆಂಕಿ. ಸೂರ್ಯನ ಒಂದು ಶಾಖಕ್ಕೆ ಹೇಳ್ತಾ ಇರುವಂತದ್ದು. ನಾನೇ ಒಂದು ಶಾಖವನ್ನ ಕೊಡ್ತೇನೆ. ಸೂರ್ಯನಿಂದ ಬರುವಂತಹ ಶಾಖ ನಿಮ್ಗೆ ಯಾರು ಕೊಡ್ತಾ ಇದ್ದಾರೆ? ಸೂರ್ಯ ಕೊಡ್ತಾ ಇದ್ರು. ಅದನ್ನ ನಾನೇ ಕೊಡ್ತಾ ಇರುವಂತದ್ದು, ನಾನೇ ನೀಡ್ತಾ ಇರುವಂತದ್ದು. ಅಹಂ ವರ್ಷಂ. ವರ್ಷಂ ಅಂದ್ರೆ ನಿಮ್ಗೆ ಗೊತ್ತು, ಮಳೆ. ನಾನೇ ಮಳೆ ಅಂತ ಹೇಳ್ತಾ ಇರುವಂತದ್ದು. ಅಹಂ ವರ್ಷಂ. ನಿಗೃಹಣಾಮಿ ಉತ್ಸೃಜಾಮಿ ಚ. ನಿಗ್ರಹಣಾಮಿ ಅಂತಂದ್ರೆ ಏನು? ನಿಯಂತ್ರಿಸುವಂತದಕ್ಕೆ ನಿಗ್ರಹಣಾಮಿ ಅಂತ ಕರೀತಾರೆ. ಹಾಗಾಗಿ ಬೆಂಕಿಯನ್ನು ನಾನೇ ಈ ಸೂರ್ಯನ ಸೂರ್ಯನಿಂದ ಬರುವಂತಹ ಶಾಖವನ್ನ ನಾನೇ ನಿಯಂತ್ರಿಸ್ತಾ ಇದ್ದೇನೆ, ನಾನೇ ಕೊಡ್ತಾ ಇದ್ದೇನೆ. ಮಳೆಯನ್ನು ಕೂಡ ನಾನೇ ತಡೆ ಹಿಡಿತಾ ಇದ್ದೇನೆ, ನಿಯಂತ್ರಿಸ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಅಥವಾ ಮಾಡ್ತೇನೆ ಅಂತ, ತಡೆ ಹಿಡಿತೇನೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು. ಅಮೃತಂ ಚೈವ ಮೃತ್ಯುಶ್ಚ. ಮೃತ್ಯುಶ್ಚ ಅಮೃತಂ. ಅಮೃತನು ಮೃತ ಇಲ್ಲದೆ ಇರುವಂತದ್ದು. ಅಮೃತವು ನಾನೇ, ಮತ್ತೆ ಮೃತ್ಯುನು ನಾನೇ. ಮೃತ್ಯುಶ್ಚ ಅಂದ್ರೆ ಮೃತ್ಯು ಕೂಡ ನಾನೇ. ಸದಸಚ್ಚಾಹಂ ಅರ್ಜುನ. ಸದಸಚ್ಚಾಹಂ ಅಂದ್ರೆ ಇದು ಸತ್ ಅಸತ್ ಚ ಅಹಂ. ಸತ್ ಅಸತ್ ಅಂದ್ರೆ ಇಲ್ಲಿ ಸತ್ ಅಂತಂದ್ರೆ ಚೇತನ, ಅಸತ್ ಅಂದ್ರೆ ಜಡ. ಈಗ ನಮ್ಮಲ್ಲಿ ಇರುವಂತ ಆತ್ಮಕ್ಕೆ ಚೇತನ ಸತ್ ಅಂತ ಕರೀತಾರೆ. ಮತ್ತೆ ನಮ್ ದೇಹ ಏನಿದೆ ಜಡ ಇದೆ ಅಲ್ಲ. ಸೊ ಹೀಗೆ ಏನು ಪಂಚಭೂತಗಳಿದೆಯೋ ಆ ಪಂಚಭೂತಗಳನ್ನು ನಾನೇ. ಪಂಚಭೂತಗಳು ಇಲ್ಲದೆ ಇರುವಂತದ್ದು ಆತ್ಮದಲ್ಲಿರುವಂತಹ ಚೇತನ. ಈ ಪಂಚಭೂತಗಳಿಗೆ ಕೊಡುವಂತ ಒಂದು ವಿದ್ಯುತ್ ನಮ್ಮ ಆತ್ಮ ಚೇತನ. ಆ ಚೇತನ ಕೂಡ ನಾನೇ ಆಗಿದ್ದೇನೆ ಅಂತ. ಚೇತನ ಮತ್ತೆ ಈ ದೇಹ ಏನು ಜಡ ವಸ್ತುವಿನಿಂದ ಆಗಿದೆ, ಆ ಎರಡೂನು ಕೂಡ ನಾನು ಅಂತ ಹೇಳ್ತಾ ಇರುವಂತದ್ದು. ಇದರ ಅರ್ಥ ಏನ್ ಕೊಡುತ್ತಂದ್ರೆ, ತಪಾಮ್ಯಹಂ ಅಹಂ ವರ್ಷಂ ನಿಗೃಹಣಾಮಿ ಉತ್ಸೃಜಾಮಿ ಚ. ನಾನು ಸೂರ್ಯನ ರೂಪದಲ್ಲಿ ತಾಪ ನೀಡ್ತೇನೆ, ಶಾಖ ನೀಡ್ತೇನೆ. ನಾನು ಮಳೆಯನ್ನ ಸುರಿಸ್ತೇನೆ, ಮತ್ತೆ ಆ ಮಳೆಯನ್ನ ತಡೆ ಹಿಡಿತೇನೆ ನಾನೇ. ಸುರಿಸೋದು ನಾನೇ, ತಡೆ ಹಿಡಿಯೋದು ನಾನೇ. ಅಮೃತಂ ಚೈವ ಮೃತ್ಯುಶ್ಚ. ನಾನೇ ಅಮೃತ ರೂಪ ಆಗಿದ್ದೇನೆ, ಮತ್ತೆ ನಾನೇ ಕೂಡ ಮರಣದ ರೂಪ ಆಗಿದ್ದೇನೆ. ಮತ್ತೆ ಸತ್ಪ್ರಪಂಚ ಅಸತ್ಪ್ರಪಂಚ ಅಂದ್ರೆ ಆಧ್ಯಾತ್ಮಿಕನು ಕೂಡ ನಾನೇ. ಈ ಚೇತನ, ನಿನ್ನಲ್ಲಿರುವಂತಹ ಚೇತನ ಕೂಡ ನಾನೇ, ನಿನ್ನಲ್ಲಿರುವಂತಹ ಜಡ ವಸ್ತುನು ಕೂಡ ನಾನೇ ಅಂತ ಹೇಳ್ತಾರೆ. ಹರಿಕೃಷ್ಣ ಹೇಳಿ. ಗಾಯತ್ರಿ ಆರ್ ಮಾತಾಜಿ, ಗೀತಾ ಎಂ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ, ಗೌರಮ್ಮ ಮಾತಾಜಿ, ಹರ್ನಿ ಕಕ್ಕೇರಿ ಮಾತಾಜಿ. ಒಬ್ಬರಾದ್ಮೇಲೆ ಒಬ್ಬರು ಹೇಳಿ. ಹರಿಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ತಪಾಮ್ಯಹಮಹಂ ವರ್ಷಂ ನಿಗೃಹಣಾಮೃತ್ಸುಜಾಮಿ ಚ ಅಮೃತಂ ಚಯ ಮೃತಶ್ಚ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸರಿ ಹೋಯ್ತಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ತಪಾಮ್ಯಹಂ ವರ್ಷಂ ನಿಗೃಹ್ಣಾಮೃತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯಶ್ಚ ಸದಸಚ್ಚಾಹಮರ್ಜುನ. ಹರೇ ಕೃಷ್ಣ. ಕೊಡೆಕಲ್ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮೃತ್ಸುಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಸರಿ ಇತ್ತ ಮಾತಾಜಿ? ಸರಿ ಇದೆ ಮಾತಾಜಿ. ಹರೇ ಕೃಷ್ಣ. ಗೌರಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ತಪಾಮ್ಯಹಂ ವರ್ಷಂ ನಿಗೃಹ್ಣಾಮೃತ್ಸುಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ
ಅರ್ಜುನ ನಿಗ್ರಹಣಾಮಿ ಉತ್ಸೃಜಾಮಿ ಚ. ನಿಗೃಹಾಣ ಮುತ್ಸುರ್ಜಾಮಿ ಚ. ಇಲ್ಲ, ಅದಕ್ಕೆ ಮತ್ತೆ ನಿಗ್ರಹಣ ಬೇರೆ ಮಾಡಿ ಮ್ಯೂ ಮತ್ತೆ ಬೇರೆ ಮಾಡ್ತೀರಾ ನೀವು. ನಿಗ್ರಹಣಾಮಿ ಒಂದ್ ಪದ, ನಿಗ್ರಹಣಾಮಿ. ನಿಗ್ರಹಣಾಮಿ ಉತ್ಸೃಜಾಮಿ ಮುತ್ಸುರ್ಜಾಮಿ ಚ. ಚ. ಅಮೃತಂ ಚೈವ ಮೃತ್ಯುಶ್ಚ ಸದಶ್ಚಾಹ ಅರ್ಜುನ. ಸದಸಚ್ಚಾಹಂ ಅರ್ಜುನ. ಸದಸಚ್ಚಾಹಂ ಅರ್ಜುನ. ಮತ್ತೆ ಓದ್ಬೇಕು. ಸದಸಚ್ಚಾಹಂ ಅರ್ಜುನ. ಇಲ್ಲ ಬೇಡ. ಅರ್ಜುನ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಶ್ಲೋಕ 19. ಹರೇ ಕೃಷ್ಣ. ಶ್ಲೋಕ 19. ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮಿ ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಆಯ್ತು. ಸಾರಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಕಾಣ್ತಾ ಇದೆಯಲ್ಲ ಎಲ್ಲರಿಗೂ? ಹೌದು ಮಾತಾಜಿ. ಮುಂದಿನ ಶ್ಲೋಕ ಇದು ದೊಡ್ಡದಾಗಿರುವಂತದ್ದು. ರಾಗ ಬೇರೆ ಇದೆ, ಗಮನಿಸಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 20ನೇ ಶ್ಲೋಕ. ತ್ರೈವಿದ್ಯಮಾಂ ಸೋಮ ಪಾಪೋತ ಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಇದರೊಂದು ಉಚ್ಚಾರಣೆ. ತ್ರೈವಿದ್ಯಾ ಮಾಂ ಸೋಮಪಾಹ ಪೂತ ಪಾಪಾಹ. ಸೋಮಪಃ ಪೂತ ಪಾಪಾಹ ಯಜ್ಞೈ. ಜ್ಞಕ್ಕೆ ಐ ಒತ್ತಿದೆ. ಯಜ್ಞೈರಿಷ್ಟ್ವಾ. ಇದನ್ನ ಬಿಡಿಸಿದಾಗ ಯಜ್ಞೈರಿಷ್ಟ್ವ ಬಿಡಿಸಿದಾಗ ಯಜ್ಞೈಹಿ ಇಷ್ಟ್ವಾ ಆಗುತ್ತೆ. ಯಜ್ಞೈರಿಷ್ಟ್ವಾ ಸ್ವರ್ಗತಿಂ. ಗೋಕ್ಕೆ ನೋಡಿ ಇಲ್ಲಿ ಅರ್ಕಾವಳಿ ಇರೋದ್ರಿಂದ ನೀವು ಇಲ್ಲಿ ರ ಹಚ್ಬೇಕು. ರ ಹೇಳಿ ಆಮೇಲೆ ಗ ಹೇಳ್ಬೇಕು. ಸ್ವರ್ಗತಿಂ ಪಾರ್ಥಯಂತೆ ಅಂದ್ರೆ ಸ್ವರ್ಗತಿಂ ಯಾಕೆ ಹೇಳ್ತಾ ಇರುವಂತದ್ದು? ಸ್ವಹ ಗತಿಂ ಅಂತ ಹೇಳ್ತಾ ಇರುವಂತದ್ದು. ಸ್ವರ್ಗ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಸ್ವಹ ಗತಿಂ, ಸ್ವರ್ಗದ ಮಾರ್ಗದ ಹೇಳ್ತಾ ಇರುವಂತದ್ದು. ಸ್ವಗತಿಂ. ಸ್ವರ್ಗ ಅಂದ್ರೇನೆ ಸ್ವಹಗತಿಂ. ಸ್ವಹಗತಿಂ ಅಂದ್ರೆ ಅದೇ ಸ್ವರ್ಗ. ಸ್ವರ್ಗದ ಮಾರ್ಗಕ್ಕೆ ಸ್ವಹಗತಿಂ ಅಂತ ಕರೀತಾರೆ, ಸ್ವರ್ಗ ಅಂತ ಕರೀತಾರೆ. ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ. ಪುಣ್ಯಮಾಸಾದ್ಯ ಅಂದ್ರೆ ಬಿಡಿಸಿದಾಗ ಪುಣ್ಯಂ ಆಸಾದ್ಯ ಆಗತ್ತೆ ಅಲ್ಲ. ಮ ಇದ್ದಾಗ ಅದ್ರ ಸ್ಪ್ಲಿಟ್ ಮಾಡ್ತೇವೆ. ಮ ಯಾವಾಗ ಬರುತ್ತೋ ಅಲ್ಲಿ ಸ್ಪ್ಲಿಟ್ ಮಾಡ್ತೇವೆ ನಾವು ಇದರಲ್ಲಿ. ಸಂಸ್ಕೃತದಲ್ಲಿ ಪುಣ್ಯಂ ಆಸಾಧ್ಯ. ಸುರೇಂದ್ರ ಅಂದ್ರೆ ಇಲ್ಲಿ ಸುರೇಂದ್ರ ಅಂತ ಬರುತ್ತೆ. ಸುರ ಇಂದ್ರ. ಸುರ ಇಂದ್ರ ಕೂಡಿ ಸುರೇಂದ್ರ ಆಗತ್ತೆ. ಅಂದ್ರೆ ದೇವೇಂದ್ರನ್ ಹೇಳ್ತಾ ಇರುವಂತದ್ದು. ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್ ಅಂತ. ತ್ರೈವಿದ್ಯ ಮಾಂ ಇಲ್ಲೇನಿಲ್ಲ. ಸೋಮಪ ಪೂತ ಪಾಪಾಹ. ಓಕೆ, ಏನ್ ಬಿಡಿಸೋದಿಲ್ಲ. ಪೂತ ಪಾಪಾಹ ಮಾತ್ರ ಹಾಗೆ ಹೇಳಿ. ಬಿಡಿಸಿದ್ರೆ 2 ಪದ ಆಗತ್ತೆ. ಪೂತಃ ಬೇರೆ, ಪೂತ ಬೇರೆ, ಪಾಪಾಹ ಬೇರೆ. ಇದೊಂದು ಅರ್ಥವನ್ನ ನೋಡ್ಕೊಂಡ್ ಬರೋಣ. ತ್ರೈವಿದ್ಯ ಅಂದ್ರೆ 3 ವಿದ್ಯೆಗಳು. ಯಾವುದು? 3 ವೇದಗಳನ್ನ ಹೇಳ್ತಾ ಇರುವಂತದ್ದು. ಯಾವ್ಯಾವ್ದು? ಋಕ್ ಸಾಮ ಯಜುರ್ವೇದ. ತಿಳಿದವರು ಮಾಂ ಸೋಮ ಪಾಪಾಹ. ಮಾಂ ಸೋಮಪಾಹ ಪೂತ ಪಾಪಾಹ ಅಂತಂದ್ರೆ ಈ ಸೋಮಪಾನ ಅಂತ ಕರಿತೀವಲ್ಲ. ಸೋಮಪಾನಕ್ಕೆ ಏನ್ ಹೇಳ್ತೀರಾ? ಈ ಸೋಮರಸ ಪಾನ ಮಾಡುವವರು, ಡ್ರಿಂಕ್ಸ್ ಅಂತ ಹೇಳ್ತಾರಲ್ಲ ಅದು. ಸೋಮಪಾನ ಮಾಡುವ. ಮತ್ತೆ ಪೂತ ಪಾಪಾಹ ಪಾಪಗಳಿಂದ ಶುದ್ಧರಾದವರು. ಯಜ್ಞೇರಿಷ್ಟ್ವ ಅಂದ್ರೆ ಯಜ್ಞೈಹಿ ಇಷ್ಟ್ವ ಯಜ್ಞಗಳಿಂದ ಪೂಜಿಸಿ ಅಂತ. ಅದ್ರ ಪೂರ್ಣ ಅರ್ಥ ಆಮೇಲೆ ಹೇಳ್ತೇನೆ. ಸ್ವರ್ಗತಿಂ ಪ್ರಾರ್ಥಯಂತೆ ಅಂದ್ರೆ ಸ್ವರ್ಗಕ್ಕೆ ಹೋಗುವ ಫಲವನ್ನ ಬಯಸ್ತಾರೆ. ಸೊ ಯಾರೆಲ್ಲ ಸ್ವರ್ಗಕ್ಕೆ ಹೋಗುವ ಫಲವನ್ನ ಬಯಸ್ತಾರೆ ಅನ್ನೋದನ್ನ ಈ 2 ಲೈನ್ ಅಲ್ಲಿ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗುವವರು ಇವರೆಲ್ಲ.
ಅದಿಷ್ಟ ಪಡ್ತಾರೆ ಇವರು ಅಂತ ಹೇಳಿ. ಆಮೇಲೆ 3ನೇ ಲೈನಲ್ಲಿ ತೇ ಪುಣ್ಯ ಮಾಸಾಧ್ಯ ಅಥವಾ ತೇ ಪುಣ್ಯ ಆಸಾಧ್ಯ ಅಂದ್ರೆ ಅವರು ಪುಣ್ಯವನ್ನ ಪಡೆದು ಸುರೇಂದ್ರ ಲೋಕಂ ಅಂದ್ರೆ ದೇವೇಂದ್ರನ ಲೋಕಕ್ಕೆ ಅಥವಾ ಇಂದ್ರ ಲೋಕಕ್ಕೆ ಹೋಗ್ತಾರೆ. ಅಶ್ನಂತಿ ದಿವ್ಯಾನ್ ಸ್ವರ್ಗಲೋಕದಲ್ಲಿ ಏನ್ ಮಾಡ್ತಾರೆ, ದಿವ್ಯವಾದಂತ ಭೋಗಗಳನ್ನ ಅನುಭವಿಸ್ತಾರೆ. ದಿವಿದೇವ ಭೋಗಾನ್ ಅಶ್ನಂತಿ. ಅಶ್ನಂತಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಭೋಗಿಸ್ತಾರೆ ಅಂತ ಹೇಳಿ. ಭೋಗಿಸ್ತಾರೆ. ಏನ್ ಭೋಗಿಸ್ತಾರೆ? ದಿವ್ಯಾನ್ ದಿವಿದೇವ ಭೋಗಾನ್. ದಿವ್ಯ ಅಂದ್ರೆ ಸ್ವರ್ಗೀಯ, ದಿವ್ಯ ಅಂದ್ರೆ ಸ್ವರ್ಗದಲ್ಲಿ ಸ್ವರ್ಗೀಯ ಸುಖಗಳನ್ನ, ದೇವ ಸುಖಗಳನ್ನ ಭೋಗಿಸ್ತಾರೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ತ್ರೈವಿದ್ಯಮಾಂ ಸೋಮ ಪಾಪೂತ ಪಾಪಾಹ ಅಂದ್ರೆ 3 ವೇದಗಳನ್ನ ತಿಳಿದ ಸೋಮಪಾನ ಮಾಡುವ ಪಾಪರಹಿತವಾದ ಯಜ್ಞಶೀಲರು ಯಜ್ಞರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸ್ವರ್ಗಕ್ಕೆ ಹೋಗಲು ಬಯಸ್ತಾರೆ. ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ. ಅವರು ತಮ್ಮ ಪುಣ್ಯದಿಂದ ಇಂದ್ರ ಲೋಕವನ್ನ ತಲುಪ್ತಾರೆ. ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ಮತ್ತು ಸ್ವರ್ಗದಲ್ಲಿ ಅವರು ದಿವ್ಯ ಭೋಗಗಳನ್ನ ಅನುಭವಿಸ್ತಾರೆ. ಒಟ್ಟಾರೆ ಇದರ ಅರ್ಥ ಏನು ಅಂದ್ರೆ, ವೇದಗಳಲ್ಲಿ ವೇದ ಯಾರು ತಿಳಿದಿರ್ತಾರೋ, ವೇದಗಳಲ್ಲಿ ನಿಪುಣರಾದವರು ಯಜ್ಞವನ್ನ ಮಾಡಿ ಯಜ್ಞನ ಮಾರ್ಗದಿಂದ ದೇವತೆಗಳ ಪೂಜೆಯನ್ನ ಮಾಡಿ ಸ್ವರ್ಗಲೋಕವನ್ನ ಬಯಸ್ತಾರೆ. ಸೊ ಅವರು ಸ್ವರ್ಗದಲ್ಲಿ ಹೋಗಿ ಭೋಗಗಳನ್ನ ಪಡಿತಾರೆ. ಸೊ ಆದ್ರೆ ಅದು ತಾತ್ಕಾಲಿಕವಾಗಿರುವಂತದ್ದು ಅನ್ನೋದನ್ನ ಹೇಳ್ತಾರೆ. ಸೊ ಹೀಗೆ ಅವ್ರು ಮಾಡೋದ್ರಿಂದ ಪರಿಶುದ್ಧರೇನೋ ಆಗ್ತಾರೆ. ಮತ್ತೆ ಅವ್ರೇನು ಇಂದ್ರನ ಪುಣ್ಯ ಒಂದು ಸ್ವರ್ಗಲೋಕಕ್ಕೆ ದಲ್ಲಿ ಹುಟ್ಟುತ್ತಾರೆ. ಆಮೇಲೆ ಸ್ವರ್ಗ ಸುಖವನ್ನ ಸವಿದು ಮತ್ತೆ ಭೂಲೋಕಕ್ಕೆ ಬರ್ತಾರೆ ಅನ್ನೋದು ಹೇಳ್ತಾರೆ. ಸ್ವರ್ಗ ಸುಖವನ್ನ ಸವಿತಾರೆ ಅನ್ನೋದ್ರು ಅಷ್ಟೇ. ಕಂಟಿನ್ಯೂ ಮಾಡಿ ಮಾತಾಜಿ. ಕೊನೆಯ ಶ್ಲೋಕ. ಹೌದು ಹೌದು, ಎಲ್ಲರಿಗೂ ಹೇಳಿಸ್ಬಿಡ್ತೀನಿ ಮತ್ತೆ. ಸಮಯ ಆಗಿದೆ. ಜಯಲಕ್ಷ್ಮಿ ಮಾತಾಜಿ, ಜ್ಯೋತಿ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಲಕ್ಷ್ಮೀ ಬಿ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪಿ ಎಂ ಮಾತಾಜಿ, ಲಲಿತಾ ಪೂಜಾರಿ, ಲಲಿತಾ ಮಾತಾಜಿ, ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ. ಒಬ್ಬರಾದ್ಮೇಲೆ ಬೇಗ ಹೇಳ್ಬಿಡಿ. ಹರೇ ಕೃಷ್ಣ ಮಾತಾಜಿ. ತ್ರೈವಿದ್ಯಮಾಂ ಸೋಮಪ ಪೂತ ಪಾಪಾಹ. ಹಾಗೇನೆ ಹೇಳಬೇಕಾ ಮಾತಾಜಿ? ರಾಗದಲ್ಲಿ ಹೇಳ ಮಾತಾಜಿ. ತ್ರೈವಿದ್ಯಮಾಂ ಸೋಮಪ ಪೂತ ಪಾಪಾಹ ಯಜ್ಞೈರಿಶ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದೇವ ಭೋಗಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಾಃ ಪೂತ ಪಾಪಾಃ ಯಜ್ಞೈರಿಷ್ಟ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ಯಂತಿ ದಿವ್ಯಾನ್ ದಿವಿ ದೇವ ಭೋಗಾಂ. ಹರೇ ಕೃಷ್ಣ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಾಪೂತ ಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ತ್ರೈವಿದ್ಯಮಾಂ ಸೋಮಪಾಃ ಪೂತ ಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಾಂ ಪೂತ ಪಾಪಾಂ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಸೋಮಪಾ ಪೂತ ಪಾಪಾಹ. ಓದ್ತೀನಿ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಾಃ. ಓದ್ತಾ ಇದ್ದಾರೆ ಮಾತಾಜಿ ಬೇರೆ ಯಾರು? ತ್ರೈವಿದ್ಯಮಾಂ ಸೋಮಪಾ ಪೂತ ಪಾಪಹಂ. ಪಾಪಾಂ ಅಲ್ಲ ಪ್ರಭುಜಿ, ಅದು ಪಾಪಾಹ ಆಗುತ್ತೆ. ವಿಸರ್ಗ ಇದೆಯಲ್ಲ ಅಲ್ಲಿ. ಕರೆಕ್ಟ್. ಪಾಪಾಹ. ತ್ರೈವಿದ್ಯಮಾಂ ಸೋಮಪಃ ಪೂತ ಪಾಪಃ. ಸರಿ ಸರಿ ಬಂತು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಓದ್ತೀನಿ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಾಃ ಪೂತ ಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ
सुरेन्द्रलोकम् अश्नन्ति दिव्यान् देवभोगान् ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. त्रैविद्यमां सोमपापूतपापाः यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20 ಹೇಳಿ ಮಾತಾಜಿ. ಹೇಳಿ ಬೇಗ. ತ್ರೈವಿದ್ಯಾ ಮಾಂ ಸೋಮಪಾ ತ್ರೈವಿದ್ಯಾ ಮಾಂ ಸೋಮಪಾ ಪೂತಪಾಪಾಃ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಅಲ್ಲಿ ಪೂತ ಪಾಪಾಹ, ಅಲ್ಲಿ ಪಾಪಾಹ ಬರಲ್ಲ, ಪಾಪ ಇದೆಯಲ್ಲ, ಆಮೇಲೆ ಮುಂದೆ ಕೂಡ ಹ ಆ ಉಚ್ಚಾರಣೆನೆ ಬರುತ್ತೆ. ಹ ಪಾಪಾಹ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ. ಶ್ಲೋಕ 20. ತ್ರೈವಿದ್ಯಾ ಮಾಂ ಸೋಮಪಾಹ ಭೂತಪಾಪಾಹ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ಅನ್ಕೋತೀನಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ.